ಪೇಜ್ ಬರ್ತಾ ಉಂಟು. ಎಷ್ಟನೇ ಪೇಜ್ ಮಾತಾಜಿ? ಪೇಜ್ 34. 34ನೇದು ಲಾಸ್ಟ್ ಪೇಜ್. ಒಂದ್ ನಿಮಿಷ, ಏನೋ ಕೇಳ್ತಾ ಉಂಟು. ಓನಿ ಮತ್ತು ಗ್ಯಾರಿದು ಕತೆ ಕೇಳಿದ್ದೀರಾ ನಿನ್ನೆ? ಮತ್ತೆ ಈಗ ಮೈಕಲ್ ರೈಟ್ ಮತ್ತೆ 21 ಅರೆಯದ ಅವನು ನೌಕಾಪಡೆಯ ತರಬೇತಿ ಪಡೆದು ಬಂದವನು. ಅವನ ಗೆಳತಿ ನ್ಯಾನ್ಸಿ ಗ್ರೀನ್ಲೆ ಅಂತೇಳಿ, ಅವಳು 18ರ ಹುಡುಗಿ. ಅವಳು ಪ್ರೌಢಶಾಲೆಯಿಂದ ಹೊರಬಂದವಳು ಮಾತ್ರ. ಈಗ ಅವರಿಬ್ಬರು ಲಾಸ್ ಏಂಜಲೀಸ್ ಕಾಲೇಜ್ ಒಂದರಲ್ಲಿ ಪರಸ್ಪರ ಭೇಟಿ ಆಗ್ತಾರೆ. ಆಮೇಲೆ ಬದುಕಿನಲ್ಲಿ ಅವರು ಅತ್ಯಂತ ನಿರಾಶರಾಗಿ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬರ್ತಾರೆ. ಆ ಹಿಪ್ಪಿ ಸಂಘವು ಅದು ಕೊಳಕಾದದ್ದು, ಯಾವುದೇ ಗೊತ್ತು ಗುರಿ ಇಲ್ಲದ್ದು, ನಿಷ್ಪ್ರಯೋಜಕವಾದದ್ದು ಅಂತೇಳಿ ಆ ವಿಶಿಷ್ಟತೆಯಲ್ಲಿ ಅವರ ಅನ್ವೇಷಣೆಯಲ್ಲಿ ಅವರು ದಾರಿ ತಪ್ಪಿದ್ದೂ ಆಯಿತು. ಈಗ ತಮಗೂ ಹಿಪ್ಪಿಗಳಿಗೂ ಸಮಾನವಾದದ್ದೇನು ಇಲ್ಲವೆಂದು ಅರ್ಥ ಕೂಡ ಆಯಿತು. ನ್ಯಾನ್ಸಿ ಟೆಲಿಫೋನ್ ಕಂಪನಿ ಒಂದರಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಳು. ಇಲ್ಲಿ ಮೈಕಲ್ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಲೈನ್ ಮ್ಯಾನ್ ಆಗಿ ಕೆಲಸಕ್ಕೆ ಅವನು ಸೇರಿದ್ರು. ಮತ್ತೆ ಅವರಿಬ್ಬರು ಸ್ವಾಮಿ ಪ್ರಭುಪಾದರ ಆ ವಿಚಾರವನ್ನು ಕೇಳಿ ಸ್ವಾಮೀಜಿಯನ್ನು ಭೇಟಿಯಾಗಲಿಕ್ಕೆ ನಿರ್ಧರಿಸ್ತಾರೆ. ಸಂಜೆ ಸಂಕೀರ್ತನೆ ನಡೀತದೆ. ಆ ನಿಯಂತ್ರಣ ಇಲ್ಲದೆ ಹಿಪ್ಪಿಗಳು ಗಿರಾಕಿ ಹೊಡೆಯುತ್ತಾ ತೂಗಾಡುತ್ತಾ ತೊನೆದಾಡುತ್ತಾ ಸಂಕೀರ್ತನೆಯಲ್ಲಿ ಅವರು ಪಾಲ್ಗೊಂಡಿದ್ರು. ಮೈಕಲ್ ಮತ್ತು ನ್ಯಾನ್ಸಿಯರು ಅವರು ಇಲ್ಲಿಂದ ಓದ್ಲಿಕ್ಕೆ ಅದೊಂದು ಸಂಜೆ ಅಲ್ಲಿಂದ ಓದ್ಬೇಕು. ಈಗ ನಮ್ದು ಎಲ್ಲಿ ತನಕ ಹೋಗಿದೆ, ಸ್ವಾಮೀಜಿ ಅವರನ್ನು ದೇವಸ್ಥಾನಕ್ಕೆ ಅವರು ಭೇಟಿ ಆಗ್ಲಿಕ್ಕೆ ನಿರ್ಧರಿಸ್ತಾರೆ. ಆ ಸಂಜೆ ಅಲ್ಲಿ ಸಂಕೀರ್ತನೆ ನಡೀತಿತ್ತು. ಅದು ಹೇಗೆ ನಡೆಯಿತು ಅಂತೇಳಿ ಇವತ್ತು ಈಗ ಓದೋಣ. ಯಾರಿಗೆ ಓದ್ಲಿಕ್ಕೆ? ಮಂಜುಳಾ, ಗಾಯತ್ರಿ, ಆರತಿ, ಲಕ್ಷ್ಮಿ, ಪ್ರಿಯಮ್ಮ, ರತ್ನ, ಬಸವರಾಜ. ಸಿಗ್ನಲ್ ಇದೆಯಾ? ಓದ್ತೀರಾ ಮಾತಾಜಿ? ರೇಖಾ ಬಂಗೇರ ಆಯ್ತು. ಓದ್ಲಾ ಮಾತಾಜಿ? ಓದಿ. ಮೈಕಲ್ ಅಲ್ಲಿಂದ ಅಲ್ಲ ಮಾತಾಜಿ, 2ನೇ ಪ್ಯಾರ 35. ಅದೊಂದು ಸಂಜೆ ಅಲ್ಲಿಂದ. ಅದೊಂದು ಸಂಜೆ. ಅದೊಂದು ಸಂಜೆ ಸಂಕೀರ್ತನೆ ನಡೆದಿತ್ತು. ಯಾವ ಒಂದು ನಿಯಂತ್ರಣವೂ ಇಲ್ಲದೆ ಹಿಪ್ಪಿಗಳು ಗಿರಕಿ ಹೊಡೆಯುತ್ತಾ ತೂಗಾಡುತ್ತಾ ತೊನೆಗಾಡುತ್ತಾ ಕೀರ್ತನೆಯಲ್ಲಿ ಪಾಲ್ಗೊಂಡಿದ್ದರು. ಮೈಕಲ್ ಮತ್ತು ನ್ಯಾನ್ಸಿಯರು ಕೀರ್ತನೆಗಿಂತ ಹೆಚ್ಚಾಗಿ ಸ್ವಾಮೀಜಿ ಕೇಳುದಿಲ್ಲ ಮಾತಾಜಿ, ಸ್ವಲ್ಪ ಗಟ್ಟಿ ಓದಿ. ಕೇಳ್ತದ ನಿಮ್ಗೆ ಯಾರಿಗಾದ್ರೂ? ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇಲ್ಲ ಮಾತಾಜಿ, ವಾಯ್ಸ್ ಬ್ರೇಕ್ ಆಗ್ತಿದೆ. ಅವ್ರು ಓದ್ತಾ ಇದ್ದಾರೆ, ಕೇಳುದಿಲ್ಲ ಮಾತಾಜಿ. ಹರೇ ಕೃಷ್ಣ. ಕೇಳುದಿಲ್ಲ ಮಾತಾಜಿ, ಕೇಳ್ತಾ ಇಲ್ಲ ಮಾತಾಜಿ. ಓಕೆ, ಆಯ್ತಾಯ್ತು. ಶ್ರುತಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅದೊಂದು ಸಂಜೆ ಸಂಕೀರ್ತನೆ ನಡೆದಿತ್ತು. ಯಾವ ಒಂದು ನಿಯಂತ್ರಣವೂ ಇಲ್ಲದೆ ಹಿಪ್ಪಿಗಳು ಗಿರಕಿ ಹೊಡೆಯುತ್ತಾ ತೂಗಾಡುತ್ತಾ ತೊನೆದಾಡುತ್ತಾ ಸಂಕೀರ್ತನೆಯಲ್ಲಿ ಪಾಲುಗೊಂಡಿದ್ದರು. ಮೈಕೆಲ್ ಮತ್ತು ನ್ಯಾನ್ಸಿಯರು ಕೀರ್ತನೆಗಿಂತ ಹೆಚ್ಚಾಗಿ ಸ್ವಾಮೀಜಿಯ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅಲ್ಲಿಯೇ ನೆಲದ ಮೇಲೆ ಒಂದು ಪಕ್ಕದಲ್ಲಿ ಕುಳಿತರು.
ಕೀರ್ತನೆಯ ಅನಂತರ ಪ್ರಭುಪಾದರು ಉಪನ್ಯಾಸ ಮಾಡಿದರು. ಆದರೆ ಅವರ ಉಚ್ಚಾರ ಒಂದು ರೀತಿ ಭಾರವಾದಂತೆನಿಸಿತು. ಅವರೇನು ಹೇಳುತ್ತಿದ್ದಾರೋ ಅದನ್ನು ಅರ್ಥ ಮಾಡಿಕೊಳ್ಳಲು ಅಪೇಕ್ಷಿಸಿದರು. ಅವರ ಅಂತರಾಳಕ್ಕೆ ತಿಳಿಯಿತು, ಪ್ರಭುಪಾದರು ಅಮೂಲ್ಯವಾದುದೇನನ್ನೋ ಹೇಳುತ್ತಿದ್ದಾರೆ ಎನ್ನುವುದು. ಆದರೆ ಅವರ ಭಾರವಾದ ಉಚ್ಚಾರಣೆಯ ಹಿಂದೆ ರಹಸ್ಯಗಳು ಮುಚ್ಚಿ ಹೋದಂತೆಯೂ. ಮಾತಾಜಿ ಸ್ವಲ್ಪ ಇದು ಸ್ಕ್ರೋಲ್ ಮಾಡಿ ಮಾತಾಜಿ. ಅದು ಯಾವುದೋ ಬೇರೊಂದು ಭಾಷೆಯಲ್ಲಿ ಬರೆದ ಪುಸ್ತಕದಂತೆಯೂ ಅವರಿಗೆ ಅಗಮ್ಯವಾಗಿಯೇ ಉಳಿಯಿತು. ಮತ್ತೆ ಮಾರನೆಯ ಬೆಳಗ್ಗೆ ಬಂದು ಕೇಳೋಣ ಎಂದು ಅವರಿಬ್ಬರು ನಿರ್ಧರಿಸಿದರು. ಮರುದಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಮಂದಿ ಇರಲಿಲ್ಲ. 10-12 ಶಿಷ್ಯರು ತಮ್ಮ ಕೊರಳು ಸುತ್ತ ಜಪಮಣಿ ಮಾಲೆಯನ್ನು ಹಾಕಿಕೊಂಡಿದ್ದರು. ಮತ್ತೆ ಕೆಲವರು ಆ ಬೀದಿಯವರು. ಬೆಳಗಿನ ಕೀರ್ತನೆ ಮೃದು ಮಧುರವಾಗಿತ್ತು. ಮೈಕೆಲ್ ಮತ್ತು ನ್ಯಾನ್ಸಿಯರು ಸಂಕೀರ್ತನೆಯಲ್ಲಿ ಭಕ್ತಾದಿಗಳ ಜೊತೆಗೆ ಸೇರಿ ಹಾಡಿ ಕುಣಿದರು. ಮತ್ತೆ ಪ್ರಭುಪಾದರು ಮಾತನಾಡಿದರು. ಈ ಬಾರಿ ಅವರ ಮಾತಿನ ಕೆಲವು ವಿಚಾರಗಳನ್ನು ಗ್ರಹಿಸಲು ಸಾಧ್ಯವಾಯಿತು. ಬೆಳಗಿನ ಉಪಹಾರಕ್ಕೆ ನಿಂತು ಮುಕುಂದ, ಜಾನಕಿ, ಸ್ಯಾಮ್, ಮರ್ಜೋರಿ, ಈ ವೇಳೆಗೆ ಅವರ ಹೆಸರು ಶ್ಯಾಮಸುಂದರ ಮತ್ತು ಮಾಲತಿ, ಯಮುನಾ ಮತ್ತು ಗುರುದಾಸ, ಗೌರಸುಂದರ ಮತ್ತು ಗೋವಿಂದದಾಸಿ ಇತ್ಯಾದಿ ಶಿಷ್ಯರ ಗೆಳೆತನವನ್ನು ಗಳಿಸಿಕೊಂಡರು. ಈ ಶಿಷ್ಯರ ಸಹವಾಸ ಅವರಿಗೆ ಇಷ್ಟವಾಯಿತು. ಮತ್ತೆ ಸಂಜೆಗೂ ಇಲ್ಲಿಗೆ ಬರುವುದಾಗಿ ಮಾತು ಕೊಟ್ಟರು. ಅಲ್ಲಿಂದ ಮುಂದೆ ಮೈಕೆಲ್ ಮತ್ತು ನ್ಯಾನ್ಸಿಯರು ಸಂಜೆ ಮುಂಜಾನೆಯ ಕಾರ್ಯಕ್ರಮಗಳಿಗೆ ಅನುಕ್ರಮವಾಗಿ ಬರತೊಡಗಿದರು. ಮತ್ತು ನ್ಯಾನ್ಸಿಯು ಇತರ ಶಿಷ್ಯರ ಜೊತೆಗೆ ವಾರಾಂತ್ಯಗಳಲ್ಲಿ ಪ್ರಭುಪಾದರ ಅಡುಗೆ ಮನೆಯ ತರಗತಿಗಳಲ್ಲೂ ಭಾಗವಹಿಸತೊಡಗಿದಳು. ಮೈಕೆಲನು ಪ್ರಭುಪಾದರ ವಿಚಾರಗಳಿಗೆ ಮುಕ್ತವಾಗಿ ಮನಸ್ಸು ಕೊಟ್ಟರೂ ಅಧ್ಯಾತ್ಮ ಗುರುವಿನ ಅಧಿಕಾರದ ಅಂಕೆಗೆ ತನ್ನನ್ನು ಒಪ್ಪಿಸಿಕೊಳ್ಳುವ ವಿಚಾರದಲ್ಲಿ ಅವನು ಕೆಲವು ತೊಡಕುಗಳನ್ನು ಎದುರಿಸಬೇಕಾಯಿತು. ಯಾಕೆಂದರೆ ಅಧಿಕಾರವನ್ನು ನಿರಾಕರಿಸುವುದೇ ಅವನ ಸ್ವಭಾವವಾಗಿತ್ತು. ಈ ಕುರಿತು ಅವನು ಯೋಚನೆ ಮಾಡಿದಂತೆಲ್ಲ ಅವನಿಗೆ ಪ್ರಭುಪಾದರ ನಿಲುವೇ ಸರಿ ಎಂದು ಅನ್ನಿಸತೊಡಗಿತು. ಆ ಒಂದು ಅಧಿಕಾರವನ್ನು ಆತ ಒಪ್ಪಿಕೊಳ್ಳಲೇಬೇಕಾಯಿತು. ಅವನು ಅಂದುಕೊಂಡ, ಪ್ರತಿ ಸಲವೂ ಕೆಂಪು ದೀಪದ ಎದುರಿಗೆ ನಿಲ್ಲುವುದೆಂದರೆ ಅಧಿಕಾರವನ್ನು ಒಪ್ಪಿಕೊಂಡಂತೆಯೇ. ಕೊನೆಗೆ ಅಧ್ಯಾತ್ಮದ ಹಾದಿಯಲ್ಲಿ ಮುಂದುವರಿಯಬೇಕಾದರೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಗುರುವಿನ ಆಧ್ಯಾತ್ಮಿಕ ಅಧಿಕಾರವನ್ನು ಒಪ್ಪಿಕೊಳ್ಳಲೇಬೇಕು ಎನ್ನುವ ತೀರ್ಮಾನವನ್ನು ಮೈಕೆಲ್ ತಲುಪಿದನು. ಎಲ್ಲಿಯವರೆಗೆ ಅದನ್ನು ಅವನು ಒಪ್ಪಿಕೊಳ್ಳಲಿಲ್ಲ ಅಲ್ಲಿಯವರೆಗೆ ಅವನ ಮನಸ್ಸು ದ್ವಂದ್ವದಲ್ಲಿ ಹೊಯ್ದಾಡಿತು. 2 ವಾರಗಳ ಕಾಲ ಪ್ರಭುಪಾದರ ಉಪನ್ಯಾಸಗಳನ್ನು ಕೇಳಿದ ನಂತರ ಪ್ರಭುಪಾದರ ಅಧಿಕಾರವನ್ನು ಒಪ್ಪಿಕೊಳ್ಳಲು ನಿರ್ಧರಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧನಾದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಜು ಪ್ರಭುಜಿ ಓದ್ತೀರಾ? ಓಕೆ, ಅವ್ರು ಓದದಿದ್ರೆ ಸುಭಾಂಗಿ ಪ್ರೇಮ ಕೃಷ್ಣ ದಾಸಿ. ಹರೇ ಕೃಷ್ಣ ಮಾತಾಜಿ ಓದಿ. ಮಾತಾಜಿ ಯಾರು ಓದ್ಬೇಕು? ಹರೇ ಕೃಷ್ಣ ಮಾತಾಜಿ. ನೀವೇ ಓದಿ ಪ್ರಭುಜಿ. ಓಕೆ, ಮತ್ತೆ ಇಲ್ಲಿಂದ ಓದ. ಈ ಕುರಿತು ಮೈಕೆಲ್ ಹೇಳುತ್ತಾನೆ. ಅಲ್ಲಿಂದ ಮಾತಾಜಿ. ಹೌದೌದು. ಈ ಕುರಿತು ಮೈಕೆಲ್ ಹೇಳುತ್ತಾನೆ, ನಾನ್ಸಿ ಮತ್ತು ನಾನು ಮದುವೆ ಮಾಡಿಕೊಳ್ಳಲು ಹಾಗೂ ಸ್ವಾಮೀಜಿಯ ಶಿಷ್ಯರಾಗಿ ಅವರ ಸದಸ್ಯ ಸಂಘವನ್ನು ಸೇರಲು ತೀರ್ಮಾನಿಸಿದೆವು. ಈ ಕುರಿತು ನಾವು ಸ್ವಾಮೀಜಿಯವರನ್ನು ಭೇಟಿಯಾಗುವುದಾಗಿ ಅವರ ಕೆಲವು ಶಿಷ್ಯರಿಗೆ ಹೇಳಿದೆವು. ಅವರು ಹೇಳಿದರು, ನೀವು 3ನೇ ಹಂತಕ್ಕೆ ಹೋಗಿ, ಸ್ವಾಮೀಜಿ ಅಲ್ಲಿದ್ದಾರೆ. ಈ ಬಗ್ಗೆ ಯಾವ ಶಿಷ್ಟಾಚಾರಗಳು ಇಲ್ಲದ್ದು ನಮಗೆ ಹಿತವಾಯಿತು. ನಾವು ಮೆಟ್ಟಲೇರಿ ಹೋಗಿ ಮೇಲೆ ಹೋದಾಗ ಬಾಗಿಲಲ್ಲಿದ್ದ ಅವರ ಶಿಷ್ಯ ರಣಚೋರ್ ನಮ್ಮನ್ನು ಒಳಗೆ ಬಿಟ್ಟ. ನಾವು ಕಾಲಿಗೆ ಶೂ ಹಾಕಿಕೊಂಡಿದ್ದೆವು. ರಣಚೋರ್ ಅವುಗಳನ್ನು ತೆಗೆಯುವಂತೆ ಸೂಚಿಸಿದನು. ಸ್ವಾಮೀಜಿಯನ್ನು ಉದ್ದೇಶಿಸಿ ನಾನು ಏನು ಹೇಳಬೇಕು ಎನ್ನುವ ಬಗ್ಗೆ ನನಗೆ ಖಚಿತವಾಗಿರಲಿಲ್ಲ. ಏಕೆಂದರೆ ನಾಳೆ ನನ್ನ ಹೆಂಡತಿಯಾಗಲಿರುವವಳು ಈ ವಿಷಯವನ್ನು ಕುರಿತು ಮೊದಲು ಮಾತನಾಡಲಿ ಅನ್ನುವುದು ನನ್ನ ಅಭಿಪ್ರಾಯವಾಗಿತ್ತು. ಕೊನೆಗೆ ನಾನೇ ಹೇಳಿದೆ, ಸ್ವಾಮೀಜಿ, ನಾವಿಬ್ಬರು ಇಲ್ಲಿಗೆ ಬಂದಿರುವುದು ನಿಮ್ಮ ಕೃಷ್ಣ ಪ್ರಜ್ಞಾ ಸಂಘದ. ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಇಲ್ಲ, ಇದು ಸ್ಟಾಪ್ ಆಯ್ತು. ನೋಡೋಣ ನೆಕ್ಸ್ಟ್ ಸ್ಲೈಡ್. ಸ್ಕ್ರೋಲ್ ಮಾಡಿ ಮಾತಾಜಿ. ಓಕೆ, ನೋಡೋಣ. 1 ನಿಮಿಷ. 2 ಸ್ಕ್ರೀನ್ ಬಂತಾ? ಇಲ್ಲ ಮಾತಾಜಿ, ಈಗ ಬಂತು ನೋಡಿ. ಕೃಷ್ಣ ಪ್ರಜ್ಞಾ ಸಂಘದ ಸದಸ್ಯರಾಗುವುದಕ್ಕೆ ಸದಸ್ಯರಾಗುವುದಕ್ಕೆ ಎಂದು ಸ್ವಾಮೀಜಿ ಹೇಳಿದರು. ಬಹಳ ಒಳ್ಳೆಯದು.
ನಾವಿಬ್ಬರು ಮದುವೆ ಮಾಡಿಕೊಳ್ಳುವುದು ನಾವಿಲ್ಲಿಗೆ ಬಂದ ಮುಖ್ಯ ಕಾರಣಗಳಲ್ಲಿ ಒಂದು ಎಂಬ ಸಂಗತಿಯನ್ನು ಅವರ ಗಮನಕ್ಕೆ ತಂದೆ. ಸ್ವಾಮೀಜಿ ಮದುವೆಗಳನ್ನು ಮಾಡಿಸುತ್ತಾರೆ ಎನ್ನುವುದು ಮತ್ತು ಗಂಡು ಹೆಣ್ಣುಗಳ ಈ ಸಂಘದ ಸದಸ್ಯರಾಗುವುದಕ್ಕೆ ಮದುವೆ ಸಹಬಾಳ್ವೆ ಎನ್ನುವುದನ್ನು ಅಂಗೀಕರಿಸುವುದು ಅಗತ್ಯವಾದ ಪೂರ್ವ ಸಿದ್ಧತೆ ಎನ್ನುವುದು ನನಗೆ ಗೊತ್ತಿತ್ತು. ಈ ಸಂಘದ ಸಿದ್ಧಾಂತಗಳು ನಿಮಗೆ ಇಷ್ಟವಾಗುತ್ತವೆ, ಹಾಗೆಯೇ ನಿಮಗೊಂದು ಉದ್ಯೋಗವಿದೆ ಎನ್ನುವುದನ್ನು ಸ್ವಾಮೀಜಿ ವಿಚಾರಿಸಿದರು. ಆ 2 ಪ್ರಶ್ನೆಗಳಿಗೂ ಹೌದು ಎಂದು ನಾನು ಉತ್ತರಿಸಿದೆ. ಮೊದಲು ನಮಗೆ ದೀಕ್ಷೆ ಕೊಡುವುದಾಗಿಯೂ ಅನಂತರ ಮುಂದಿನ ತಿಂಗಳು ನಾವಿಬ್ಬರು ಮದುವೆ ಮಾಡಿಕೊಳ್ಳಬಹುದೆಂದು ಅವರು ಹೇಳಿದರು. ಅವರಿಬ್ಬರು ದೀಕ್ಷೆಯನ್ನು ಪಡೆದರು. ಮೈಕೇಲನಿಗೆ ದಯಾನಂದ ಎಂದು, ನ್ಯಾನ್ಸಿಗೆ ನಂದರಾಣಿ ಎಂದು ಹೆಸರುಗಳು ಲಭಿಸಿದವು. ತದನಂತರದಲ್ಲೇ ಪ್ರಭುಪಾದರು ಅವರಿಬ್ಬರನ್ನು ಮದುವೆಯನ್ನು ನೆರವೇರಿಸಿದರು. ಈ ಕುರಿತು ನಂದರಾಣಿ ಹೇಳುತ್ತಾಳೆ, ಅದೊಂದು ದೊಡ್ಡ ಮದುವೆ ಅನ್ನುವುದು ನಮಗೆ ತಿಳಿದಿತ್ತು. ಹಯಟ್ ಆಶ್ಬರಿಯಲ್ಲಿ ಸ್ವಾಮೀಜಿ ಮದುವೆಯನ್ನು ಮಾಡಿದಾಗಲೆಲ್ಲ 100 ಜನ ಬಂದು ಇಡೀ ದೇವಸ್ಥಾನವೇ ತುಂಬಿರುತ್ತಿತ್ತು. ನನ್ನ ತಂದೆ ತಾಯಿಯಂದರು ದಯಾನಂದನ ತಂದೆ ತಾಯಿಯರು ಬರುವವರಿದ್ದರು. ಸ್ವಾಮೀಜಿ ನೀನು ಅಡಿಗೆ ಮಾಡುವುದು ಅಗತ್ಯ ಎಂದರು. ಆದ ಕಾರಣ ಮದುವೆ ದಿನ ಬೆಳಗ್ಗೆ ನಾನು ಅವರ ನಿವಾಸಕ್ಕೆ ಬರತಕ್ಕದ್ದೆಂದು ಮದುವೆ ಔತಣವನ್ನು ತಯಾರಿಸುವಲ್ಲಿ ತಾವು ನನಗೆ ನೆರವಾಗುವುದಾಗಿ ತಿಳಿಸಿದರು. ಹೀಗಾಗಿ ಮದುವೆ ದಿನ ಸೊಗಸಾದ ಜೀನ್ಸ್ ಮತ್ತು ಸ್ವೇಟ್ ಶರ್ಟ್ ಹಾಗೂ ಬೂಟ್ಸ್ ಹಾಕಿಕೊಂಡು ಸ್ವಾಮೀಜಿಯವರ ನಿವಾಸಕ್ಕೆ ಹೋದೆ. ಮಹಡಿಯ ಮೇಲಣ ಅವರ ಕೊಠಡಿಗೆ ನಾನು ನನ್ನ ಬೂಟ್ಸ್ ಸಮೇತ ಪ್ರವೇಶಿಸಿದೆ. ಸ್ವಾಮೀಜಿ ಎಂದಿನಂತೆ ತಮ್ಮ ತೂಗು ಕುರ್ಚಿಯಲ್ಲಿ ಕೂತಿದ್ದರು. ನನ್ನನ್ನು ಕಂಡು ನಸುನಕ್ಕು, ಓ, ಅಡಿಗೆಗೆ ತಯಾರಿಸಲು ಬಂದಿದೆಯಾ ಅಂದರು. ಹೌದು ಎಂದೆ. ನಿಶಬ್ದವಾಗಿ ನೇರ ನೋಟದಿಂದ ನನ್ನನ್ನು ದಿಟ್ಟಿಸಿದರು. ಮೊದಲು ಆ ಬೂಟ್ಸ್ ಗಳನ್ನು ತೆಗೆ ಎಂದರು. ನಾನು ನನ್ನ ಬೂಟ್ಸ್ ಗಳು ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಶುಭಾಂಗಿ ಪ್ರೇಮಕೃಷ್ಣ ಗಾಂಧಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೇಲೋಯ್ತು, ಒಂದ್ ನಿಮಿಷ. ಬಂತ್ ಮಾತಾಜಿ, ಒಂದ್ ನಿಮಿಷ. ನಾನು ನನ್ನ ಬೂಟ್ಸ್ ಗಳನ್ನು ಹಾಗೂ ಚರ್ಮದ ಮೇಲಂಗಿಯನ್ನು ತೆಗೆದು ಅನಂತರ ಸ್ವಾಮೀಜಿ ಮೇಲಿದ್ದರು ಅಡಿಗೆ ಮನೆಗೆ ಹೋದರು. ಆನಂತರ ದಪ್ಪ ತಳದ ದೊಡ್ಡದೊಂದು ಪಾತ್ರೆಯನ್ನು ತೆಗೆದುಕೊಂಡರು. ಅಡಿಗೆ ಮಾಡಿ ಕಪ್ಪಾಗಿದ್ದ ಅದರ ತಳ ಲೋಹದೆಂಬ ಯಾವ ಗುರುತನ್ನು ಉಳಿಸಿಕೊಂಡಿರಲಿಲ್ಲ. ಅದನ್ನು ನನ್ನ ಕೈಗೆ ಕೊಟ್ಟು ಹೇಳಿದರು, ಇದರಲ್ಲಿ ನಾವು ಹಾಲು ಕಾಯಿಸಬೇಕಿದೆ, ನೀನು ಇದನ್ನು ತೊಳೆದುಕೊಂಡು ಬಾ. ಸ್ವಾಮೀಜಿ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಯಾವ ಅನುಕೂಲವೂ ಇರಲಿಲ್ಲ. ಹಾಗಾಗಿ ಅದನ್ನು ನಾನು ಬಚ್ಚಲ ಮನೆಗೆ ತೆಗೆದುಕೊಂಡು ಹೋದೆ. ಒಂದ್ ನಿಮಿಷ ಮಾತಾಜಿ. ನೀರಿನ ತೊಟ್ಟೆಯ ಬದಿಯಲ್ಲಿರಿಸಿ ಅದನ್ನು ತೊಳೆದು ಆ ಪಾತ್ರೆಯ ತಳದ ಕಪ್ಪು ಕಲೆಯನ್ನು ಉಜ್ಜೋದು ಸ್ವಾಮೀಜಿಗೆ ಅಗತ್ಯವಿರಲಿಲ್ಲವೆಂದು ಭಾವಿಸಿದೆ. ಏಕೆಂದರೆ ಅದು ಉರಿತಾಗಿ ಅಷ್ಟೊಂದು ಕಪ್ಪಾಗಿ ಆಗಿತ್ತು. ಅದನ್ನು ಹಿಂದಕ್ಕೆ ತಂದ ಸ್ವಾಮೀಜಿ ಹೇಳಿದರು, ಪಾತ್ರೆಯನ್ನು ಶುಭ್ರವಾಗಿದೆ, ಆದರೆ ಅದರ ತಳದ ಕಪ್ಪನ್ನು ಇನ್ನೂ ಉಜ್ಜಿ ತೊಳೆಯಬೇಕಾಗಿದೆ. ಆಗಬಹುದು ಎಂದೆ. ನಾನು ಚಾಕನ್ನು ತೆಗೆದುಕೊಂಡು ಬಚ್ಚಲ ಮನೆಯೊಳಗಿಳಿದು ಆ ಪಾತ್ರೆಯ ತಳದ ಕಪ್ಪು ಕಲೆಯನ್ನು ಉಜ್ಜಿ ತೊಡಗಿದೆ. ಬಹಳ ಹೊತ್ತು ಕೆಲಸ ಮಾಡಿದೆ. ಉಜ್ಜಿ ತೊಳೆದು ನನ್ನ ಮೈಯೆಲ್ಲ ಕೊಳೆಯಾಗಿ ಎಲ್ಲಾ ಅಧ್ವಾನವಾಯಿತು. ಅಷ್ಟಾಗಿಯೂ ಪಾತ್ರೆ ತಳದ ಕಪ್ಪನ್ನು ಅರ್ಧದಷ್ಟು ತೊಳೆಯಲು ಸಾಧ್ಯವಾಯಿತು. ಇನ್ನುಳಿದಿದ್ದು ಆ ಪಾತ್ರೆಯ ತಳ ಭಾಗದಂತೆ ಅಚಲವಾಗಿತ್ತು. ಸರಿ, ಪಾತ್ರೆಯನ್ನು ಸ್ವಾಮೀಜಿಯವರು ಹತ್ತಿರ ತೆಗೆದುಕೊಂಡು ಹೋದೆ. ಸ್ವಾಮೀಜಿ, ನನ್ನಿಂದ ಸಾಧ್ಯವಾದದ್ದು ಇಷ್ಟೇ, ಪಾತ್ರೆಯ ತಳವೆಲ್ಲ ಸೀದಿ ಕಪ್ಪಾಗಿದೆ, ನಾನೇನು ಮಾಡಲಿ ಎಂದೆ. ಸ್ವಾಮೀಜಿ ಹೇಳಿದರು, ಇದುವರೆಗೆ ಅದ್ಭುತವಾದ ಕೆಲಸ ಮಾಡಿದೀಯ, ಇನ್ನೇನಿಲ್ಲ, ಇರುವ ಈ ಸ್ವಲ್ಪ ಕಪ್ಪನ್ನು ತೊಳೆದು ನೋಡೋಣ. ಮತ್ತೆ ಮೇಲೋಯ್ತು ಮಾತಾಜಿ. ಮತ್ತೆ ಸ್ನಾನದ ತೊಟ್ಟಿಗೆ ನಾನು ಹೋದೆ. ಮತ್ತೆ ತೊಳೆದು ಹೊತ್ತು ನೆತ್ತಿಗೆ ಬಂದ ವೇಳೆಗೆ ತಳದಿಂದ ಮೇಲಿನ ತನಕ ಆ ಪಾತ್ರೆ ಸಾಕಷ್ಟು ಬೆಳ್ಳಗಾಗುವಂತೆ ಮಾಡಿ ಅದನ್ನು ತಂದು ಸ್ವಾಮೀಜಿಗೆ ತೋರಿಸಿದೆ. ಪಾತ್ರೆ ತಳ ಹೊಳೆಯುತ್ತಿತ್ತು. ಸ್ವಾಮೀಜಿ ಮುಖ ಹರಳಿತು. ಓ, ಈಗ ಪರಿಪೂರ್ಣವಾಗಿದೆ ಎಂದರು ಅವರು. ನಾನಂತೂ ಸೋತು ಸುಸ್ತಾಗಿದ್ದೆ. ಸ್ವಾಮೀಜಿ ಅಡಿಗೆ ಮನೆಯೊಳಗಿದ್ದ ನನ್ನನ್ನು ಬರಮಾಡಿಕೊಂಡರು. ರಸಗುಲ್ಲ ಮಾಡೋದು ಹೇಗೆಂಬುದು ಹೇಳಿಕೊಟ್ಟರು. ನಾನು ಹಾಲನ್ನು ಮೊದಲು ಕಾಯಿಸಿದೆ. ಒಡೆದು ಹಾಲನ್ನು ಒಂದು ಪಾತ್ರೆಗೆ ಸುರಿದು ಅದನ್ನು ನಾದೇ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿದೆವು. ಆ ಉಂಡೆಗಳೆಲ್ಲ ಒಂದು ಗಾತ್ರದಾವುಗಳಾಗಿರುವಂತೆ ಒಂದ್ ನಿಮಿಷ ನೋಡಿಕೊಂಡೆವು. ಒಂದೇ ಸಮನಾಗಿಲ್ಲದ ಉಂಡೆಯನ್ನು ಸ್ವಾಮೀಜಿ ಕೈ ಬೆರಳಿಗಳಿಂದ ಒತ್ತಿ ಹಿಡಿದು ಸಮಾನ ಗಾತ್ರಕ್ಕೆ ಬರುವಂತೆ ಮಾಡುತ್ತಿದ್ದರು. ಒಂದು ದೊಡ್ಡ ಹರಿವಾಣದ ತುಂಬ ಇಂತಹ ಒಂದೇ ಗಾತ್ರದ ಉಂಡೆಗಳನ್ನು ತುಂಬಿದೆವು.
ಅನಂತರ ಅವುಗಳನ್ನು ಕುದಿಸಿದ ಸಕ್ಕರೆಯ ಪಾಕದಲ್ಲಿ ಹಾಕುವುದು ಹೇಗೆಂಬುದನ್ನು ಸ್ವಾಮೀಜಿ ತೋರಿಸಿಕೊಟ್ಟರು. ಮಾಲತಿ, ಜಾನಕಿ ಮತ್ತು ನಾನು ಅಡಿಗೆ ಕೆಲಸದಲ್ಲಿ ತೊಡಗಿದೆವು. ಸ್ವಾಮೀಜಿಯೇ ಹಾಡುತ್ತಿದ್ದರು. ಕೆಲಸದಂದು ಹಾಡುಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ಇಲ್ಲಿ ಏನು ಸಂಜೆ ಸಂಕೀರ್ತನೆ ನಡೀತಿತ್ತು. ಒಂದು ನಿಯಂತ್ರಣವೂ ಇಲ್ಲದ ಹಿಪ್ಪಿಗಳು ಗಿರಾಕಿ ಹೊಡೆಯುತ್ತಾ, ತೂಗಾಡುತ್ತಾ, ತೊಣದಾಡುತ್ತಾ ಅವರು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಮೈಕಲ್ ಮತ್ತೆ ನ್ಯಾನ್ಸಿಯರ್ ಅವರು ಕೀರ್ತನೆಗಿಂತ ಹೆಚ್ಚಾಗಿ ಸ್ವಾಮೀಜಿಯ ವ್ಯಕ್ತಿತ್ವವನ್ನೇ ನೋಡಿ ಆಕರ್ಷಿತರಾಗ್ತಾರೆ. ಆಮೇಲೆ ಅಲ್ಲಿ ಅವರು ನೆಲದ ಮೇಲೆ ಒಂದು ಪಕ್ಕದಲ್ಲಿ ಕುಳಿತುಕೊಳ್ತಾರೆ. ಆ ಕೀರ್ತನೆಯ ಅನಂತರ ಆ ಪ್ರಭುಪಾದರು ಯಾವಾಗಲೂ ಕೀರ್ತನೆ ಆದ ಕೂಡಲೇ ಉಪನ್ಯಾಸವನ್ನು ಮಾಡುವಂಥದ್ದು ರೂಢಿಯದು. ಆದ್ರೆ ಅವರ ಉಚ್ಚಾರ ಒಂದು ರೀತಿ ಭಾರ ಅಂತ ಹೇಳಿ ಅನಿಸಿತ್ತು. ಅವರೇನು ಹೇಳ್ತಿದ್ದಾರೋ ಅದನ್ನು ಅರ್ಥ ಮಾಡಿಕೊಳ್ಳಲು ಇವರು ಬಯಸಿದ್ರು. ಅಲ್ಲಿ ಅವರ ಅಂತರಾಳಕ್ಕೆ ತಿಳಿಯಿತು ಪ್ರಭುಪಾದರು ಅಮೂಲ್ಯವಾದದ್ದು ಏನನ್ನೋ ಅಂತ ಹೇಳ್ತಾರೆ ಅಂತ ಹೇಳಿ. ಆ ಭಾರವಾದ ಉಚ್ಚಾರಣೆಯ ಹಿಂದೆ ರಹಸ್ಯಗಳು ಮುಚ್ಚಿ ಹೋದಂತೆ ಮತ್ತೆ ಯಾವುದೋ ಬೇರೊಂದು ಭಾಷೆಯಲ್ಲಿ ಬರೆದ ಪುಸ್ತಕದಂತೆ ಅವರಿಗೆ ಅಗಮ್ಯವಾಗಿದೆ ಅಂತ ಹಾಗೆಯೇ ಉಳಿಯಿತು. ಮಾರನೆಯ ಬೆಳಿಗ್ಗೆ ಬಂದು ಕೇಳೋಣ ಅಂತೇಳಿ ಅವರಿಬ್ಬರು ನಿರ್ಧಾರ ಮಾಡಿದ್ರು. ಮರುದಿನ ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಹೆಚ್ಚು ಮಂದಿಯನ್ನು ಇರಲಿಲ್ಲ. 10-12 ಮಂದಿ ಶಿಷ್ಯರು ಮಾತ್ರ ಇದ್ರು. ಅವರು ಕೊರಳ ಸುತ್ತ ಜಪಮಣಿ ಮಾಲೆಯನ್ನು ಹಾಕಿಕೊಂಡಿದ್ರು. ಮತ್ತೆ ಇನ್ನು ಕೆಲವರು ಬೀದಿಯವರು ಇದ್ರು. ಬೆಳಗಿನ ಕೀರ್ತನೆ ತುಂಬಾ ಮಧುರವಾಗಿತ್ತು, ಮೃದು ಮಧುರವಾಗಿತ್ತು. ಈಗ ಮೈಕಲ್ ಮತ್ತೆ ನ್ಯಾನ್ಸಿ ಅವರು ಕೂಡ ಸಂಕೀರ್ತನೆಯಲ್ಲಿ ಭಕ್ತಾದಿಗಳ ಜೊತೆಗೆ ಸೇರಿ ಹಾಡಿ ಕುಣಿತು. ನಂತರ ಪ್ರಭುಪಾದರು ಅಲ್ಲಿ ಮಾತನಾಡ್ತಾರೆ. ಈ ಬಾರಿ ಅವರ ಮಾತಿನ ಕೆಲವು ವಿಚಾರಗಳು ಇದೆ, ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಯಿತು. ಈಗ ಈ ಬಾರಿ ಅವರಿಗೆ ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಯಿತು. ಬೆಳಗಿನ ಉಪಹಾರ, ಅದಕ್ಕೆ ಮುಕುಂದ, ಜಾನಕಿ, ಶ್ಯಾಮು ಮತ್ತೆ ಮರ್ಜೋರಿ ಅವರು ಆ ವೇಳೆಗೆ ಅವರ ಹೆಸರು ಶ್ಯಾಮಸುಂದರ ಮತ್ತೆ ಮಾಲತಿ, ಅಂದ್ರೆ ಶ್ಯಾಮ್ ಮರ್ಜೋರಿ ಅವರಿದ್ದ ಹೆಸರು. ಯಮುನಾ ಮತ್ತು ಗುರುದಾಸ್, ಗೌರಸುಂದರ ಮತ್ತು ಗೋವಿಂದ ದಾಸಿ ಇತ್ಯಾದಿ ಶಿಷ್ಯರ ಗೆಳತನವನ್ನು ಇಷ್ಟೊಟ್ಟಿಗೆ ಪ್ರಭುಪಾದರು ಗಳಿಸಿಕೊಂಡಿದ್ರು. ಈ ಶಿಷ್ಯರ ಸಹವಾಸ ಅವರಿಗೆ ತುಂಬಾ ಇಷ್ಟ ಆಯಿತು. ಸಂಜೆಗೆ ಇಲ್ಲಿಗೆ ಬರುವುದಾಗಿ ಕೂಡ ಮಾತು ಕೊಟ್ಟರು. ಅಲ್ಲಿಂದ ಮುಂದೆ ಮೈಕಲ್ ಮತ್ತು ನ್ಯಾನ್ಸಿ ಅವರು ಸಂಜೆ ಮುಂಜಾನೆಯ ಕಾರ್ಯಕ್ರಮಗಳಿಗೆ ಪ್ರತಿ ಸಲ ಬರ್ತಿದ್ರು ತಪ್ಪದೆ. ನ್ಯಾನ್ಸಿ ಇತರ ಶಿಷ್ಯರ ಜೊತೆಗೆ ವಾರಾಂತ್ಯದಲ್ಲಿ ಆ ಪ್ರಭುಪಾದರ ಅಡುಗೆಮನೆಯ ತರಗತಿಯಲ್ಲಿ ಕೂಡ ಅವಳು ಭಾಗವಹಿಸ್ಲಿಕ್ಕೆ ಹೋದ್ಲು. ಆಮೇಲೆ ಮೈಕಲ್ ಪ್ರಭುಪಾದರ ವಿಚಾರಗಳಿಗೆ ಮುಕ್ತವಾಗಿ ಅವನು ಮನಸ್ಸು ಕೊಡ್ತಾನೆ. ಆಧ್ಯಾತ್ಮಿಕ ಗುರುವಿನ ಅಧಿಕಾರದ ಅಂಕೆಗೆ ಅವನು ತನ್ನನ್ನು ಒಪ್ಪಿಸಿಕೊಳ್ಳುವ ವಿಚಾರದಲ್ಲಿ ಕೂಡ ಅವನಿಗೆ ಕೆಲವು ತೊಡಕುಗಳು ಎದುರಿಸಬೇಕಾಗಿತ್ತು. ಅಧಿಕಾರವನ್ನು ನಿರಾಕರಿಸುವುದೇ ಅವನ ಸ್ವಭಾವವಾಗಿತ್ತು. ಆ ಕುರಿತು ಅವನು ಯೋಚನೆ ಮಾಡಿದಂತೆಲ್ಲ ಅವನಿಗೆ ಈ ಪ್ರಭುಪಾದರ ನಿಲುವೇ ಸರಿ ಅಂತೇಳಿ ಅನಿಸ್ತದೆ. ಅಧಿಕಾರವನ್ನು ಆತ ಒಪ್ಪಿಕೊಂಡ. ಆನಂತರ ಪ್ರತಿ ಸಲವೂ ಅವನು ಕೆಂಪು ದೀಪದ ಎದುರಿಗೆ ನಿಲ್ಲುವುದೆಂದರೆ ಅಧಿಕಾರವನ್ನು ಒಪ್ಪಿಕೊಂಡಂತೆಯೇ. ಕೊನೆಗೆ ಅವನು ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದುವರಿಯಬೇಕಾದ್ರೆ ಆತ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆ ಗುರುವಿನ ಆಧ್ಯಾತ್ಮಿಕ ಅಧಿಕಾರವನ್ನು ಅವನು ಒಪ್ಪಿಕೊಳ್ಳಲೇಬೇಕಾಯಿತು ಎನ್ನುವ ತೀರ್ಮಾನವನ್ನು ಈಗ ಅಲ್ಲಿ ತನಕ ಮೈಕಲ್ ಬಂದು ತಲುಪಿದ. ಎಲ್ಲಿಯವರೆಗೆ ಅದನ್ನು ಅವನು ಒಪ್ಪಿಕೊಳ್ತಿರ್ಲಿಲ್ಲ, ಅಲ್ಲಿಯವರೆಗೆ ಅವನ ಮನಸ್ಸು ಏನು ದ್ವಂದ್ವದಲ್ಲಿ ಇತ್ತು, ಬೇಕೋ ಬೇಡವೋ. 2 ವಾರಗಳ ಕಾಲ ಅವನು ಪ್ರಭುಪಾದರ ಉಪನ್ಯಾಸಗಳನ್ನು ಕೇಳಿದ ಅನಂತರ ಆ ಪ್ರಭುಪಾದರ ಅಧಿಕಾರವನ್ನು ಒಪ್ಪಿಕೊಳ್ಳಲು ನಿರ್ಧರಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಪಾಲ್ಗೊಳ್ಳಲು ಅವನು ಸಿದ್ಧನಾದ. ಈ ಕುರಿತು ಮೈಕಲ್ ಈಗ ಏನ್ ಹೇಳ್ತಾನೆ, ನ್ಯಾನ್ಸಿ ಮತ್ತು ನಾನು, ಮೈಕಲ್ ಮತ್ತೆ ನ್ಯಾನ್ಸಿ ಅವರು ಮದುವೆ ಮಾಡಿಕೊಳ್ಳಲು ಹಾಗೂ ಸ್ವಾಮೀಜಿಯ ಶಿಷ್ಯರಾಗಿ ಅವರ ಸದಸ್ಯ ಸಂಘವನ್ನು ಸೇರ್ಬೇಕು ಅಂತೇಳಿ ಈಗ ತೀರ್ಮಾನ ಮಾಡ್ತಾರೆ. ಈ ಕುರಿತು ಅವರು ಸ್ವಾಮೀಜಿಯವರನ್ನು ಭೇಟಿಯಾಗುವುದಾಗಿ ಕೆಲವು ಮಂದಿ ಶಿಷ್ಯರಿಗೆ ಹೇಳ್ತಾರೆ. 3ನೆಯ ಹಂತಕ್ಕೆ ಹೋಗಿ ಸ್ವಾಮೀಜಿ ಅಲ್ಲಿದ್ದಾರೆ, ಈ ಬಗ್ಗೆ ಯಾವ ಶಿಷ್ಟಾಚಾರಗಳು ಇಲ್ಲದ್ದು ನಮ್ಗೆ ಹಿತವಾಯಿತು, ನಾವು ಮೆಟ್ಟಲೇರಿ ಅಲ್ಲಿ ಮೇಲೆ ಹೋಗ್ತೇವೆ. ಅವರು ಪ್ರಭುಪಾದರನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತಾರೆ. ಈಗ ಬಾಗಿಲಲ್ಲಿದ್ದ ಅವರ ಶಿಷ್ಯ ರಣಚೋರ ಅವರನ್ನು ಒಳಕ್ಕೆ ಬಿಟ್ಟ. ಇವರು ಏನ್ ಮಾಡಿದ್ದಾರೆ, ಕಾಲಿಗೆ ಶೂ ಹಾಕಿಕೊಂಡಿದ್ದಾರೆ. ಆಗ ರಣಚೋರ ಹೇಳ್ತಾನೆ, ಅವುಗಳನ್ನು ತೆಗೆಯುವಂತೆ ಅವನಿಗೆ ಹೇಳ್ತಾನೆ. ಸ್ವಾಮೀಜಿಯನ್ನು ಉದ್ದೇಶಿಸಿ ನಾನು ಏನು ಈ ಮೈಕಲ್ಗೆ ಈಗ ಏನ್ ಹೇಳ್ಬೇಕು
ಎನ್ನುವುದು ಬಗ್ಗೆ ಅವನಿಗೇ ಗೊತ್ತಿರುವುದಿಲ್ಲ. ಯಾಕಂದ್ರೆ ನಾಳೆ ಅವನ ಹೆಂಡತಿ ಆಗುವವಳು ಆ ವಿಷಯವನ್ನು ಕುರಿತು ಮೊದಲು ಮಾತನಾಡ್ಲಿ ಅನ್ನೋದೇ ಇವನ ಮೈಕಲ್ನ ಅಭಿಪ್ರಾಯ ಆಗಿತ್ತು. ಕೊನೆಗೆ ಮೈಕಲ್ಲೇ ಹೇಳಿದ, ಸ್ವಾಮೀಜಿ, ನಾವಿಬ್ಬರು ಇಲ್ಲಿಗೆ ಬಂದಿರುವುದು ನಿಮ್ಮ ಕೃಷ್ಣ ಪ್ರಜ್ಞಾ ಸಂಘದ ಸದಸ್ಯರಾಗುವುದಕ್ಕೆ ಅಂತ ಹೇಳ್ತಾರೆ. ಸ್ವಾಮೀಜಿ ಆಗ ಹೇಳ್ತಾರೆ, ಬಹಳ ಒಳ್ಳೆಯದು. ಆಗ ಇವರು ಹೇಳ್ತಾರೆ, ನಾವಿಬ್ಬರು ಮದ್ವೆ ಮಾಡಿಕೊಳ್ಳುವುದು ನಾವಿಲ್ಲಿಗೆ ಬಂದ ಮುಖ್ಯ ಕಾರಣಗಳಲ್ಲಿ ಒಂದು ಅಂತ ಆ ಸಂಗತಿಯನ್ನು ಕೂಡ ಅವರ ಗಮನಕ್ಕೆ ತಂದ್ರು. ಸ್ವಾಮೀಜಿ ಮದ್ವೆಗಳನ್ನು ಮಾಡಿಸ್ತಾರೆ ಎನ್ನುವುದು ಮತ್ತು ಗಂಡು ಹೆಣ್ಣುಗಳು ಈ ಸಂಘದ ಸದಸ್ಯರಾಗುವುದಕ್ಕೆ ಮದುವೆಯ ಸಹಬಾಳ್ವೆಯನ್ನು ಅಂಗೀಕರಿಸುವುದು ಅಗತ್ಯವಾದ ಪೂರ್ವ ಸಿದ್ಧತೆ ಎನ್ನುವುದು ಮೈಕಲ್ಗೆ ಗೊತ್ತಿತ್ತು. ಈ ಸಂಘದ ಸಿದ್ಧಾಂತಗಳು ನಿನಗೆ ಇಷ್ಟವಾಗಿದೆಯಾ ಅಂತ ಹೇಳಿ ಕೇಳ್ತಾರೆ. ಹಾಗೆ ನಿನಗೊಂದು ಉದ್ಯೋಗ ಕೂಡ ಇದೆ ಎನ್ನುವುದನ್ನು ಈಗ ಸ್ವಾಮೀಜಿ ವಿಚಾರಿಸ್ತಾರೆ. ಈ ಎರಡು ಪ್ರಶ್ನೆಗಳಿಗೆ ಕೂಡ ಇವನು ಮೈಕಲ್ ಹೌದು ಅಂತೇಳಿ ಉತ್ತರಿಸಿದ. ಮೊದಲು ನಮಗೆ ದೀಕ್ಷೆ ಕೊಡುವುದಾಗಿಯೂ ನಂತರ ಮುಂದಿನ ತಿಂಗಳು ನಾವಿಬ್ಬರು ಮದುವೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಪ್ರಭುಪಾದರು ಅವರಿಗೆ ಹೇಳ್ತಾರೆ. ಅವರಿಬ್ಬರು ದೀಕ್ಷೆಯನ್ನು ಪಡೆದ್ರು. ಮೈಕಲ್ಗೆ ದಯಾನಂದ, ನ್ಯಾನ್ಸಿಗೆ ನಂದರಾಣಿ ಎಂಬ ಹೊಸ ಹೆಸರು ಬಂದವು. ತದನಂತರದಲ್ಲಿ ಪ್ರಭುಪಾದರು ಅವರ ಮದುವೆಯನ್ನು ಕೂಡ ಮಾಡ್ತಾರೆ. ನಂದರಾಣಿ ಈಗ ಹೇಳ್ತಾಳೆ, ಅದೊಂದು ದೊಡ್ಡ ಮದುವೆ ಅನ್ನುವುದು ಅವರಿಗೆ ತಿಳಿದಿತ್ತು. ಹೈಟ್ ಆಸ್ಬರಿ ಅಲ್ಲಿ ಸ್ವಾಮೀಜಿ ಮದುವೆಯನ್ನು ಮಾಡಿದಾಗೆಲ್ಲ 100 ಜನ ಬಂದ್ರು. ಇಡೀ ದೇವಸ್ಥಾನವೇ ತುಂಬಿರ್ತಿತ್ತು. ಆಗ ಇವಳದು ನಂದರಾಣಿದು ತಂದೆ ತಾಯಿ ಮತ್ತೆ ದಯಾನಂದ ಅಂದ್ರೆ ಮೈಕಲ್ ಅವನ ತಂದೆ ತಾಯಿ ಎಂದರು ಕೂಡ ಬರುವವರು ಇದ್ರು. ಸ್ವಾಮೀಜಿ ಈಗ ಮೈಕಲ್ಗೆ ಏನ್ ಹೇಳ್ತಾರೆ, ನೀನು ಅಡಿಗೆ ಮಾಡುವುದು ಅಗತ್ಯ ಅಂತ ಹೇಳ್ತಾರೆ. ಆದ ಕಾರಣ ಮಾರನೆಯ ದಿನ ಬೆಳಿಗ್ಗೆ ಅವರು ಇಲ್ಲಿ ನಂದರಾಣಿ ಅವಳು ನಿವಾಸಕ್ಕೆ ಬರತಕ್ಕದೆಂದು ಮದುವೆಯ ಔತಣವನ್ನು ತಯಾರಿಸುವಲ್ಲಿ ತಾವು ನನಗೆ ನೆರವಾಗುವುದಕ್ಕೆ ತಿಳಿಸಿದ್ರು ಅಂತ ಹೇಳಿ ಹೇಳ್ತಾಳೆ. ಇಲ್ಲಿ ಆ ಮದುವೆಯ ದಿನ ನೀನು ಬೆಳಿಗ್ಗೆ ಬಂದು ಅಡಿಗೆ ಮಾಡ್ಬೇಕು, ಅಡಿಗೆ ಮಾಡಿ ಆ ಔತಣ ತಯಾರಿಸುವುದಕ್ಕೆ ನನ್ಗೆ ಸಹಾಯ ಆಗ್ಬೇಕು ಅಂತ ಹೇಳಿದ್ದಾರೆ. ಮದುವೆ ದಿನ ಇವಳು ಸೊಗಸಾದ ಜೀನ್ಸ್, ಸ್ವೆಟ್ ಶರ್ಟ್ ಮತ್ತೆ ಬೂಟ್ಸ್ ಹಾಕಿಕೊಂಡು ಸ್ವಾಮೀಜಿಯ ನಿವಾಸಕ್ಕೆ ಹೋಗ್ತಾಳೆ. ಮಾಡಿಯ ಮೇಲನ ಅವರ ಕೊಠಡಿಗೆ ನಾನು ನನ್ನ ಬೂಟ್ಸ್ ಸಮೇತವಾಗಿ ಪ್ರವೇಶಿಸಿದ್ದಾಳೆ. ಸ್ವಾಮೀಜಿ ಎಂದಿನಂತೆ ತಮ್ಮ ತೂಗುತ್ ಕುರ್ಚಿಯಲ್ಲಿ ಕೂತಿದ್ರು. ಅವರು ಈ ನಂದರಾಣಿಯನ್ನು ನೋಡಿ ನಕ್ಕು, ಓ, ಅಡುಗೆ ತಯಾರಿಸಲಿಕ್ಕೆ ಬಂದಿದ್ಯಾ ಅಂದ್ರು. ಹೌದು ಎಂದ್ರು. ನಿಶಬ್ದವಾಗಿ ನೇರ ನೋಟದಿಂದ ಅವಳನ್ನೇ ನೋಡ್ತಾರೆ. ಮೊದಲು ಆ ಬೂಟ್ಸುಗಳನ್ನು ತೆಗೆ ಅಂತ ಹೇಳಿರ್ತಾರೆ. ಅವಳು ನನ್ನ ಬೂಟ್ಸುಗಳನ್ನೆಲ್ಲ ತೆಗೆದು ಒಂದು ಚರ್ಮದ ಮೇಲಂಗಿಯನ್ನು ತೆಗೆದ ನಂತರ ಸ್ವಾಮೀಜಿ ಈಗ ಮೇಲೆದ್ದು ಅಡುಗೆ ಮನೆಗೆ ಹೋಗ್ತಾರೆ. ಅನಂತರ ಆ ದಪ್ಪ ತಳದ ದೊಡ್ಡದೊಂದು ಪಾತ್ರೆಯನ್ನು ತೆಗೆದುಕೊಂಡರು. ಅಡುಗೆ ಮಾಡಿ ಕಪ್ಪಾಗಿದ್ದ ಅದರ ತಲ ಲೋಹದೆಂಬ ಯಾವ ಗುರ್ತನ್ನು ಅದು ಉಳಿಸಿಕೊಂಡಿರ್ಲಿಲ್ಲ. ಅದನ್ನು ಅವಳ ಕೈಗೆ ಕೊಟ್ಟು ಹೇಳ್ತಾರೆ, ಇದರಲ್ಲಿ ನಾವು ಹಾಲು ಕಾಯಿಸಬೇಕು, ನೀನು ಇದನ್ನು ತೊಳೆದುಕೊಂಡು ಬಾ ಅಂತೇಳಿ. ಸ್ವಾಮೀಜಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಯಾವ ಅನುಕೂಲವೂ ಇರ್ಲಿಲ್ಲ ಅವರ ಸ್ವಾಮೀಜಿಯವರ ಅಡುಗೆ ಕೊನೆಯಲ್ಲಿ. ಹಾಗಾಗಿ ಅದನ್ನು ಅವಳು ಬಚ್ಚಲ ಮನೆಗೆ ತೆಗೆದುಕೊಂಡು ಹೋಗ್ತಾಳೆ. ನೀರಿನ ತೊಟ್ಟಿಯ ಬದಿಯಲ್ಲಿ ಇರಿಸಿ ಅದನ್ನು ತೊಳೆಯುತ್ತಾಳೆ. ಆ ಪಾತ್ರೆದು ತಳ ಅದು ಆ ಕಪ್ಪು ಕಲೆ ಅದು ಉಜ್ಜುವುದು ಸ್ವಾಮೀಜಿಗೆ ಅಗತ್ಯವಿರಲಿಲ್ಲ ಅಂತೇಳಿ ಇವಳು ಭಾವಿಸ್ತಾಳೆ. ಯಾಕೆಂದ್ರೆ ಅದು ಉರಿ ತಾಗಿ ಅಷ್ಟೊಂದು ಅದು ಬೆಂಕಿ ತಾಗಿ ಅದು ಕಪ್ಪಾಗಿತ್ತು. ಅದನ್ನು ಹಿಂದಕ್ಕೆ ತಂದು ಸ್ವಾಮೀಜಿ ಹೇಳಿದ್ರಾಗ ಪಾತ್ರೆ ಏನೋ ಶುಭ್ರವಾಗಿದೆ, ಆದ್ರೆ ಅದರ ತಳದ ಕಪ್ಪು ಇನ್ನೂ ಕೂಡ ಉಜ್ಜಿ ತೊಳೆಬೇಕು ಅಂತ ಹೇಳಿದ್ರು. ಆಗ ಇವಳು ಆಗ್ಬಹುದು ಎಂದು ಪುನಃ ಅದನ್ನು ಒಂದು ಚಾಕನ್ನು ತೆಗೆದುಕೊಂಡು ಆ ಬಚ್ಚಲ ಮನೆಯ ಒಳಗೆ ಇಳಿದು ಆ ಪಾತ್ರೆ ಕಪ್ಪು ಕಳೆಯನ್ನೆಲ್ಲ ಉಜ್ಜತೊಡಗಿದ್ರು. ಬಹಳ ಹೊತ್ತು ಕೆಲಸ ಮಾಡಿ ಸುಸ್ತಾಯ್ತು, ಉಜ್ಜಿ ಕೈ ಎಲ್ಲ ನೋವಾಗಿ ನಂತರ ಅಷ್ಟಾಗಿ ಕೂಡ ಪಾತ್ರೆ ತಳದ ಕಪ್ಪು ಇನ್ನೂ ಕೂಡ ಹೋಗ್ಲಿಲ್ಲ. ಅರ್ಧದಷ್ಟು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನೇ ಉಳಿದದ್ದು ಆ ಪಾತ್ರೆ ತಳದ ಅವಿನ ಭಾಗದಂತೆ ಅದು ಅಚ್ಚಡವಾಗಿ ಇತ್ತು. ಸರಿ, ಈಗ ಪಾತ್ರೆಯನ್ನು ಸ್ವಾಮೀಜಿ ಹತ್ರ ಅವಳು ಹಾಗೆ ಅರ್ಧ ಇದ್ದಾಗೆ ಕೊಂಡೋಗಿ ತೋರಿಸ್ತಾಳೆ. ಆಗ ಸ್ವಾಮೀಜಿ ಹೇಳಿದ್ರು, ನಿನ್ನಿಂದ ಸ್ವಾಮೀಜಿ ಹತ್ರ ಇವಳು ಹೇಳ್ತಾನೆ, ನನ್ನಿಂದ ಸಾಧ್ಯವಾದದ್ದು ಇಷ್ಟೇ, ಪಾತ್ರೆ ತಲೆವೆಲ್ಲ ಸೀದು ಹೋಗಿ ಕಪ್ಪಾಗಿದೆ, ನಾನೇನು ಮಾಡ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಇದುವರೆಗೆ ನೀನು ಅದ್ಭುತವಾದ ಕೆಲಸ ಮಾಡಿದೀಯಾ, ಇನ್ನೇನಿಲ್ಲ, ಇರುವ ಈ ಸ್ವಲ್ಪ ಕಪ್ಪನ್ನು ತೊಳೆದು ನೋಡೋಣ ಅಂತ ಹೇಳ್ತಾರೆ. ಮತ್ತೆ ಇವಳು ಸ್ನಾನದ ತೊಟ್ಟಿಗೆ ಬಂದು ಅದನ್ನು ಪುನಃ ಉಜ್ಜಿ ತೊಳೆದು
ಹೊತ್ತು ನೆತ್ತಿಗೆ ಬರುವ ಹೊತ್ತಿಗೆ ಅದು ತಳದಿಂದ ಮೇಲಿನ ತನಕ ಆ ಪಾತ್ರೆ ಸಾಕಷ್ಟು ಬೆಳ್ಳಗಾಗಿ ಆಯ್ತಂತೆ. ಅದನ್ನು ತಂದು ಸ್ವಾಮೀಜಿಗೆ ತೋರಿಸಿದ್ರು. ಪಾತ್ರೆ ತಳತಳ ಹೊಡೆಯುತ್ತಿತ್ತು, ಸ್ವಾಮೀಜಿಯ ಮುಖ ಕೂಡ ಹಾಗೆ ಅರಳಿತು. ಓ, ಈಗ ಇದು ಪರಿಪೂರ್ಣವಾಗಿದೆ ಎಂದು ಅವರು ಹೇಳಿದ್ರು. ನಾನಂತೂ ಅಂದ್ರೆ ಈ ನಂತರ ಅವಳಂತೂ ಈಗ ಸೋತು ಸುಸ್ತಾಗಿ ಬಿಟ್ರು. ಸ್ವಾಮೀಜಿ ಅಡಿಗೆ ಮನೆಯೊಳಗೆ ನನ್ನನ್ನು ಬರಮಾಡಿಕೊಂಡ್ರು. ಅಂದ್ರೆ ನಂದರಾಣಿಯನ್ನು ಬರಮಾಡಿಕೊಳ್ತಾರೆ. ರಸಗುಲ್ಲ ಮಾಡುವುದು ಹೇಗೆ ಎಂಬುದನ್ನು ಈಗ ಹೇಳಿಕೊಡ್ತಾರೆ. ಹಾಲನ್ನು ಮೊದಲು ಕಾಯಿಸಿದ್ರು. ನಂತರ ಒಡೆದ ಹಾಲನ್ನು ಒಂದು ಪಾತ್ರೆಗೆ ಸುರಿತಾರೆ. ಅದನ್ನು ನಾದಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾರೆ. ಆ ಉಂಡೆಗಳೆಲ್ಲ ಒಂದೇ ಗಾತ್ರದವುಗಳು ಆಗ್ಬೇಕು ಅಂತೇಳಿ ಅದನ್ನು ನೋಡಿಕೊಂಡರು. ಒಂದೇ ಸಮನಾಗಿಲ್ಲದಿದ್ರೆ ಆ ಉಂಡೆಗಳನ್ನು ಸ್ವಾಮೀಜಿ ಕೈ ಬೆರಳುಗಳಿಂದ ಒತ್ತಿ ಹಿಡಿದು ಸಮಾನ ಗಾತ್ರಕ್ಕೆ ಬರುವಂತೆ ಮಾಡ್ತಿದ್ರಂತೆ. ಒಂದು ದೊಡ್ಡ ಅರಿವಾಣದ ತುಂಬಾ ಇಂತಹ ಒಂದೇ ಗಾತ್ರದ ಉಂಡೆಗಳನ್ನು ಅವರು ತುಂಬಿದ್ರು. ಅನಂತರ ಅವುಗಳನ್ನು ಕುದಿಸಿದ ಸಕ್ಕರೆಯ ಪಾಕದಲ್ಲಿ ಹಾಕುವುದು ಹೇಗೆ ಎಂಬುದು ಸ್ವಾಮೀಜಿಯಲ್ಲಿ ತೋರಿಸಿಕೊಂಡ್ರು. ಮಾಲತಿ, ಜಾನಕಿ ಮತ್ತೆ ನಂದರಾಣಿ ಅಡಿಗೆ ಕೆಲಸದಲ್ಲಿ ತೊಡಗಿದ್ರು. ಸ್ವಾಮೀಜಿ ಹಾಡ್ತಾ ಇದ್ರು. ಈಗ ನಾವೆಲ್ಲ ಅಲ್ಲಿ ರಸಗುಲ್ಲ ಮಾಡ್ಲಿಕ್ಕೆ ಹೋದೆವು ಅಂತೇಳಿ ಎನಿಸಿದಿರಲ್ಲ. ನೆಕ್ಸ್ಟ್ ಯಾರು? ವರದಾ ಹೆಗ್ಡೆ ಮಾತಾಜಿ ಓದಿ. ರಸಗುಲ್ಲದಲ್ಲೇ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಅನಂತರ ವರದಾ ಹೆಗ್ಡೆ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೆಲಸದ ನಡುವೆ ಹಾಡುವುದನ್ನು ನಿಲ್ಲಿಸಿ ಸ್ವಾಮೀಜಿ ನನ್ನನ್ನು ಕೇಳಿದರು. ನಿನ್ನ ಹೆಸರಿನ ಅರ್ಥ ನಿನಗೆ ಗೊತ್ತೇನು? ನನಗೆ ನನ್ನ ಹೊಸ ಹೆಸರೇನೆಂಬುದರ ನೆನಪೇ ಇರಲಿಲ್ಲ. ದೀಕ್ಷೆಯ ಸಂದರ್ಭದಲ್ಲಿ ಸ್ವಾಮೀಜಿ ಹೆಸರನ್ನೇನೋ ಕೊಟ್ಟಿದ್ದರು. ಆದರೆ ಆ ದೀಕ್ಷಾ ನಾಮವನ್ನು ನಾವು ಯಾರು ಬಳಸುತ್ತಲೇ ಇರಲಿಲ್ಲವಾದುದರಿಂದ ನನ್ನ ದೀಕ್ಷಾ ನಾಮವು ನನಗೆ ಹೊರಟು ಹೋಗಿತ್ತು. ನಾನು ಸ್ವಾಮೀಜಿಯನ್ನು ಪ್ರಶ್ನಿಸಿದೆ, ಸ್ವಾಮೀಜಿ, ನೀವು ನನಗೆ ಕೊಟ್ಟ ಹೆಸರಿನ ಅರ್ಥವೇನು ಎಂದು. ಸ್ವಾಮೀಜಿ ಹೇಳಿದರು, ಅದರರ್ಥ ನೀನು ಕೃಷ್ಣನ ತಾಯಿ ಎಂದು. ಹಾಗೆ ಹೇಳಿ ಗಟ್ಟಿಯಾಗಿ ನಗುತ್ತಾ ರಸಗುಲ್ಲವನ್ನು ಸಕ್ಕರೆ ಪಾಕದಲ್ಲಿ ಹರಡಿಸತೊಡಗಿದರು. ಮಾತಾಜಿ ಸ್ವಲ್ಪ ಮೇಲ್ ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ. ನನಗೆ ಕೃಷ್ಣ ಅಂದರೆ ನನಗೆ ಕೃಷ್ಣ ಅಂದರೆ ಯಾರು ಎನ್ನುವುದು ಗೊತ್ತಿಲ್ಲದಾಗ ಕೃಷ್ಣ ತಾಯಿ ಎಂಬುದರ ಅರ್ಥವನ್ನು ನಾನು ಸರಿಯಾಗಿ ಗ್ರಹಿಸುವುದಾದರೂ ಹೇಗೆ? ಆದರೂ ಸ್ವಾಮೀಜಿ ನನಗೆ ಇಂತಹ ಮಹತ್ವವನ್ನು ಕೊಟ್ಟರೆಂಬ ಕಾರಣಕ್ಕೆ ನನಗೂ ಒಂದು ಬಗೆಯ ಸಮಾಧಾನವಾಯಿತು. ಅಂದು ಸಂಜೆ 4 ಗಂಟೆಯ ವೇಳೆಗೆ ನನ್ನ ಅಡುಗೆಯ ಕೆಲಸ ಮುಗಿದು ಮದುವೆಗಾಗಿ ಉಡುಪು ಧರಿಸಲು ನಾನು ನನ್ನ ಮನೆಗೆ ಹಿಂತಿರುಗಿದೆ. ನಾನು ನನ್ನ ಹಳೆಯ ಜೀನ್ಸ್ ಹೊರತು ಬೇರೆನನ್ನು ತೊಟ್ಟು ಅಭ್ಯಾಸವಿರದಿದ್ದರೂ ಮದುವೆಗಾಗಿ ನನ್ನನ್ನು ಸೀರೆ ಉಡಿಸಿ ಕರೆತರುವಂತೆ ಸ್ವಾಮೀಜಿ ಇತರ ಮಹಿಳೆಯರಿಗೆ ಸೂಚಿಸಿದ್ದರು. ಆದ ಕಾರಣ ಒಂದು ಸಿಲ್ಕಿನ ಬಟ್ಟೆ ಚೂರನ್ನು ನಾವು ಕೊಂಡು ಸೀರೆಯಾಗಿ ಉಪಯೋಗಿಸಲು ಇರಿಸಿದ್ದೆವು. ನಾನು ಮಾಲತಿಯ ಮನೆಗೆ ಹೋದೆ. ಆಗ ಅದನ್ನು ಉರುವುದು ಹೇಗೆಂದು ತೋರಿಸಿಕೊಟ್ಟಳು. ಆದರೆ ಅದು ಸರಿ ಹೋಗಲಿಲ್ಲ. ಆದ ಕಾರಣ ಅದನ್ನು ನನ್ನ ಮೈಗೆ ಒಪ್ಪುವಂತೆ ಹೊಲಿ ಅಳವಡಿಸಲಾಯಿತು. ಅನಂತರ ಹೂವುಗಳಿಂದ ನನ್ನನ್ನು ಅಲಂಕರಿಸಿ ತೋರಿಸಲೆಂದು ಸ್ವಾಮೀಜಿಯ ಹತ್ತಿರಕ್ಕೆ ಕರೆದುಕೊಂಡು ಹೋದರು. ನಮ್ಮ ಮಹಿಳೆಯರು ಹೀಗೆ ಕಾಣಿಸಿಕೊಳ್ಳಬೇಕು ಎಂದರು. ಸ್ವಾಮೀಜಿ ಉಲ್ಲಾಸಭರಿತರಾಗಿ ಸದಾ ಸೀರೆ ಉಟ್ಟರೆ ಚೆಂದ ಎಂಬ ಮಾತನ್ನು ಸೇರಿಸಿದರು. ಆದ್ರೆ ನನಗೆ ಗಾಬರಿ. ಅಂತಹ ಸೀರೆಯಲ್ಲಿ ನಾನು ಹೆಜ್ಜೆ ಹೆಜ್ಜೆಗೂ ಎಡವಿ ಬೀಳುತ್ತಿದ್ದೆ. ಹಾಗಾಗಿ ಆ ಸೀರೆಯನ್ನು ನನ್ನ ಗೆಳತಿಯರು ನನ್ನ ಮೈಯಲ್ಲಿ ಅದು ನಿಲ್ಲುವಂತೆ ಹೊಲಿಗೆಗಳನ್ನು ಹಾಕಿದರು. ಸ್ವಾಮೀಜಿಗೆ ನನ್ನ ಉಡುಪು ಅದ್ಭುತ ಅನಿಸಿತು. ಇಡೀ ಸೀರೆಯ ಬಣ್ಣ ಒಂದೇ ಬಣ್ಣದ್ದಾಗಿದೆ. ಮುಂದಿನ ಸಲ ಸಣ್ಣ ಅಂಚುಳ್ಳ ಸೀರೆಯನ್ನು ನೀನು ಉಡಬೇಕು. ಆಗ 2 ಬಣ್ಣಗಳಿದ್ದ ಹಾಗಾಗುತ್ತದೆ. ನನಗೆ 2 ಬಣ್ಣಗಳನ್ನು ಕಂಡರೆ ಇಷ್ಟ ಎಂದರು ಸ್ವಾಮೀಜಿ. ಮದುವೆಗಾಗಿ ಮೆಟ್ಟಲಿಳಿದು ಕೆಳಗೆ ಬಂದಾಗ ಸ್ವಾಮೀಜಿ ನನ್ನ ಬಂಧುಗಳನ್ನು ಭೇಟಿಯಾದರು. ಅವರೊಂದಿಗೆ ತುಂಬಾ ನಯವಾಗಿ ಮಾತನಾಡಿದರು. ಮದುವೆ ಸಮಾರಂಭದ ಉದ್ದಕ್ಕೂ ನನ್ನ ತಾಯಿ ತುಂಬಾ ಅತ್ತರು. ಸ್ವಾಮಿಯನ್ನು ಸಂದರ್ಶಿಸಿ ಆಕೆಯು ಧನ್ಯರಾದಳೆಂದು ನನಗೆ ತುಂಬಾ ಸಂತೋಷವಾಯಿತು. ಸ್ಟೀವ್ ಹೆಲ್ಬರ್ಟ್ ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಗೌರಿಪ್ರಿಯ ಮಾತಾಜಿ. ಓದ್ತೀರಾ? ಹರೇ
ಹರೇ ಸಿಗ್ನಲ್ ಇಲ್ಲವಾ? ಹರೇ ಕೃಷ್ಣ ಮಾತಾಜಿ, ಕೇಳ್ತದೆ ಮಾತಾಜಿ? ಹಾ, ಕೇಳ್ತದೆ ಮಾತಾಜಿ, ಓದಿ. ಎಲ್ಲ ಮಾತಾಜಿ, ನನ್ನನ್ನು ಅಲ್ಲಿಂದ ಮಾತಾಜಿ. ಸ್ಟೀವ್ ಓವರ್ ಇಲ್ಲಿ ನೋಡಿ ಹಾಕಿದ್ದೇನೆ, ಕರ್ಸರ್ ತಂದಿಟ್ಟಿದ್ದೇನೆ. ಸ್ಟಿಲ್ ಬಟ್ಟೆ ಅದಲ್ಲ ಮಾತಾಜಿ? ಅಲ್ಲ, ಸ್ಟೀವ್ ಓವರ್ 20 ವರ್ಷದ ಯುವಕ. ಈತ ಹುಟ್ಟಿ ಬೆಳೆದದ್ದು ನ್ಯೂಯಾರ್ಕಿನಲ್ಲಿ, ಈಗ ಬದುಕಿರುವುದು ಸ್ಯಾನ್ ಫ್ರಾನ್ಸಿಸ್ಕೋದ. ಬಂದಿಲ್ಲವಾ ಮಾತಾಜಿ? ನನ್ನ ಮೊಬೈಲ್ ಅಲ್ಲಿ ಸಮಾರಂಭದ ಉದ್ದಕ್ಕೂ ಅದರ ಕೆಳಗಿಂದ ಮಾತಾಜಿ ಬಂದಿದೆ ಮಾತಾಜಿ. ನನ್ನ ಮೊಬೈಲ್ ಅಲ್ಲಿ ನೋಡಿ, ಇಲ್ಲಿ ಆಕೆಯು ಧನ್ಯವಾದಳೆಂದು ನನಗೆ ತುಂಬಾ ಸಂತೋಷವಾಯ್ತು. ಅಲ್ಲಿ ತನಕ ಅವರು ಓದಿದ್ದಾರೆ. ತುಂಬಾ ಸಂತೋಷ. ಬಂದಿಲ್ಲವಾ? ಬಂದಿದೆ, ನನ್ನದು ಆ ಕಡೆ ಈ ಕಡೆ ಆಗ್ತದೆ ಮಾತಾಜಿ ಮೊಬೈಲ್. ಹೌದಾ? ಓಕೆ. ಆದಾಗ ಇದಲ್ಲ ಮಾತಾಜಿ. ಸ್ಟೀವ್ ಓಕೆ ಬಂತು ಮಾತಾಜಿ. ಸ್ಟೀವ್ ಬೋಲ್ಹೆರ್ಟ 20 ವರ್ಷದ ಯುವಕ. ಈತ ಹುಟ್ಟಿ ಬೆಳೆದದ್ದು ನ್ಯೂಯಾರ್ಕಿನಲ್ಲಿ, ಈಗ ಬದುಕುತ್ತಿರುವುದು ಸ್ಯಾನ್ ಫ್ರಾನ್ಸಿಸ್ಕೋದ ಹಿಪ್ಪಿಗಳ ಜೊತೆಯಲ್ಲಿ. ಒಂದು ದಿನ ಈತ ಅರೆಕಲ್ ಎಂಬ ಪತ್ರಿಕೆಯಲ್ಲಿ ಸ್ವಾಮಿ ಭಕ್ತಿವೇದಾಂತ ಅವರು ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಿದ್ದಾರೆ ಎಂಬ ಸುದ್ದಿಯನ್ನ ಓದಿದ. ಈ ಭಾರತೀಯ ಸ್ವಾಮೀಜಿಯನ್ನ ಭೇಟಿಯಾಗುವ ಆಸಕ್ತಿ ಅವನಲ್ಲಿ ಹುಟ್ಟಿತ್ತು. ಸ್ವಾಮೀಜಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬರುವ ದಿನ ತನ್ನ ಜೊತೆಯಾಗಿ ಕೆರೋಲಿನ್ ಗೋಲ್ಡ್ ಎಂಬಾಕೆಯೊಡನೆ ವಿಮಾನ ನಿಲ್ದಾಣಕ್ಕೆ ಅವನು ಬಂದಿದ್ದನು. ಅವನು ಕೆರೋಲಿನ್ನಳು ಪ್ರಭುಪಾದರ ದರ್ಶನದಿಂದ ಹಾಗೂ ಹರೇ ಕೃಷ್ಣ ಸಂಕೀರ್ತನೆಯಿಂದ ಒಂದು ಬಗೆಯ ದಿವ್ಯ ಭಾವನೆಗೆ ಒಳಗಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ದೇವಸ್ಥಾನದಲ್ಲಿ ಸ್ವಾಮೀಜಿಯ ಉಪನ್ಯಾಸವನ್ನ ಕೇಳಲು ಹಾಗೂ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳಲು ಪ್ರತಿದಿನವೂ ಬರತೊಡಗಿದರು. ಸ್ವಾಮಿ ಪ್ರಭುಪಾದರ ಶಿಷ್ಯರಾಗಿ ಅವರಿಂದ ದೀಕ್ಷೆ ಪಡೆಯಲು ಅವರು ನಿರ್ಧರಿಸಿದರು. ಅವರನ್ನ ಏಕಾಂತವಾಗಿ ಭೇಟಿಯಾಗಿ ತಾವು ತಮ್ಮ ಆಧ್ಯಾತ್ಮಿಕ ಗುರುವಾದ ಪ್ರಭುಪಾದರ ಶಿಷ್ಯರಾಗಿ ಶಾಕಾಹಾರಿಗಳಾಗಲು ಒಪ್ಪಿಕೊಂಡರು. ಅವರಿಬ್ಬರು ಒಟ್ಟಿಗೆ ವಾಸ ಮಾಡುವ ಕ್ರಮವನ್ನ ವರ್ಜಿಸಿ ಮದುವೆ ಮಾಡಿಕೊಂಡು ಸತಿಪತಿಯರಂತೆ ಬದುಕಬೇಕೆಂದು ಸ್ವಾಮೀಜಿ ಸೂಚಿಸಿ ದೀಕ್ಷೆಗೆಂದು ದಿನಾಂಕವೊಂದನ್ನ ಗೊತ್ತು ಮಾಡಿದರು. ತನ್ನ ಉದ್ದವಾದ ತಲೆಕೂದಲು ಹಾಗೂ ಗಡ್ಡವನ್ನು ಬೋಳಿಸಿಕೊಳ್ಳಬೇಕೆಂದು ಸ್ಟೀವ್ನಿಗೆ ಸ್ವಾಮೀಜಿ ತಿಳಿಸಿದರು. ನಾನೇಕೆ ನನ್ನ ತಲೆಕೂದಲನ್ನ ತೆಗಿಸಬೇಕು? ಕೃಷ್ಣನಿಗೆ ಉದ್ದವಾದ ತಲೆಕೂದಲಿತ್ತು, ರಾಮನಿಗೆ ಇತ್ತು, ಮಹಾಪ್ರಭು ಚೈತನ್ಯರಿಗೂ ನೀಡು ಕೂದಲಿತ್ತು, ಹಾಗೆಯೇ ಕ್ರಿಸ್ತನಿಗೂ ಇತ್ತು. ನಾನು ಮಾತ್ರ ಯಾಕೆ ತಲೆಬೋಳಿಸಿಕೊಳ್ಳಬೇಕು ಎಂದು ಸ್ಟೀವ್ ಪ್ರತಿಭಟಿಸಿದ. ಪ್ರಭುಪಾದರು ನಸುನಕ್ಕು ಹೇಳಿದರು, ಏಕೆಂದರೆ ನೀನು ಈಗ ನನ್ನನ್ನ ಅನುಸರಿಸುತ್ತಿರುವುದರಿಂದ ಗೋಡೆಯ ಮೇಲೆ ಒಬ್ಬ ವೈಷ್ಣವರಾದ ಸಂತ ಸೂರದಾಸರ ಚಿತ್ರವಿತ್ತು. ಅದನ್ನ ತೋರಿಸುತ್ತಾ ನೀನು ಇವರ ಹಾಗೆ ಮುಂಡನ ಮಾಡಿಕೊಳ್ಳಬೇಕು ಎಂದರು. ಸದ್ಯಕ್ಕೆ ನನ್ನ ಮನಸ್ಸು ಅದಕ್ಕೆ ಸಿದ್ಧವಾಗಿಲ್ಲ ಎಂದ ಸ್ಟೀವ್. ಪರವಾಗಿಲ್ಲ, ನೀನಿನ್ನು ಯುವಕ, ಇನ್ನು ಸಮಯವಿದೆ. ಕಡೆ ಪಕ್ಷ ನೀನು ಮುಖಕ್ಷೌರವನ್ನಾದರೂ ಮಾಡಿಕೊಂಡು ಗಂಡಸರಥರ ತಲೆಕೂದಲನ್ನ ಅಳವಡಿಸಿಕೊಂಡರೆ ಸಾಕು ಎಂದರು ಸ್ವಾಮೀಜಿ. ದೀಕ್ಷೆಯ ಮುಂಜಾನೆ ಸ್ಟೀವ್ ಮುಖಕ್ಷೌರ ಮಾಡಿಕೊಂಡು ತಲೆ ಕಿವಿಗಳನ್ನ ಮುಸುಕಿದ ಕೂದಲನ್ನ ತೆಗೆಸಿ ತಲೆಯ ಹಿಂಭಾಗದ ಕೂದಲುಗಳನ್ನ ಹಾಗೆಯೇ ಉಳಿಸಿಕೊಂಡು ಬಂದು ಇದು ಹೇಗಿದೆ ಎಂದು ಸ್ವಾಮೀಜಿಯನ್ನ ಕೇಳಿದ. ನಿನ್ನ ತಲೆಯ ಹಿಂಭಾಗದ ಕೂದಲುಗಳನ್ನ ತೆಗೆಸಬೇಕು ಎಂದರು ಸ್ವಾಮೀಜಿ. ಸ್ಟೀವ್ ಸಮ್ಮತಿಸಿದ. ಸ್ವಾಮೀಜಿ ಸ್ಟೀವ್ನಿಗೆ ಸುಬಲಾ ಎಂಬ ಹೆಸರನ್ನ, ಕೆರೋಲಿನ್ಗೆ ಕೃಷ್ಣದೇವಿ ಎಂಬ ಹೆಸರನ್ನ ಕೊಟ್ಟರು. ದೀಕ್ಷೆಯ ಅನಂತರ ಕೆಲವು ದಿನಗಳಲ್ಲಿ ಸ್ವಾಮೀಜಿ ಅವರಿಬ್ಬರ ಮದುವೆಯನ್ನ ಮಾಡಿದರು. ಓದ್ಬೇಕಾ ಮಾತಾಜಿ? ಇಂತಹ ಪ್ರತಿಯೊಂದು ಸಮಾರಂಭವು ಕೀರ್ತನೆ ಹಾಗೂ ಪ್ರಸಾದ ವಿನಿಯೋಗದಿಂದ ಕೂಡಿರುತ್ತಿದ್ದರಿಂದ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗತೊಡಗಿತು. ದೀಕ್ಷಾ ನಾಮಗಳಿಂದ ಕೂಡಿದ ದಂಪತಿಗಳ ಸಂಖ್ಯೆಯು ಹೀಗೆಯೇ ವೃದ್ಧಿಯಾಗತೊಡಗಿ ಪ್ರಭುಪಾದರ ಆಧ್ಯಾತ್ಮಿಕ ಕುಟುಂಬವು ಬೆಳೆಯತೊಡಗಿತು. ಸಾಂಸ್ಥಿಕವಾದ ಪ್ರತಿಷ್ಠೆ ಆಗಲಿ, ಯಾವುದೇ ಯಜಮಾನಿಕೆ ಆಗಲಿ ಇಲ್ಲದ ಚಿಕ್ಕ ಪ್ರೇಮಮಯ ಸಂಸಾರದಂತಹ ಆ ಸಾಮರಸ್ಯದ ವಾತಾವರಣದಲ್ಲಿ ಪ್ರಭುಪಾದರು ತಮ್ಮ ಶಿಷ್ಯರೊಂದಿಗೆ ತುಂಬಾ ಆತ್ಮೀಯತೆಯಿಂದ ನಡೆದುಕೊಳ್ಳುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಸ್ವಯಂ ಪ್ರಭಾ ಮಾತಾಜಿ ಓದಿ. ಇಲ್ಲವಾ?
ಇದ್ದಾರೆ. ಸ್ವಯಂ ಪ್ರಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ ಓದಿ ಮಾತಾಜಿ. ಮಾತಾಜಿ ಕೇಳಿಸತ್ತಾ? ಕೇಳಿಸ್ತಾ ಮಾತಾಜಿ? ಕೇಳಿಸ್ತದೆ ಮಾತಾಜಿ, ಓದಿ. ಹರೇ ಕೃಷ್ಣ. ನಾನು ಕೇಳಿಸ್ತಿದೆ, ಓದಿ. ಅಟೆಂಡೆನ್ಸ್ ಆಗ್ತಾ ಇದ್ದೆ, ತಗೋತಾ ಇರ್ಲಿಲ್ಲ ಮಾತಾಜಿ. ಹಾ, ಈಗ ಕೇಳ್ತದೆ. ಓದ್ಲಾ? ಓದಿ. ಶ್ರೀಲಾ ಪ್ರಭುಪಾದ ಅಟೆಂಡೆನ್ಸ್ ಹಾಕಕ್ ಆಗಿಲ್ಲ ಮಾತಾಜಿ, ಅದ್ ಹಾಕಕ್ ಹೋದೆ, ಅದು ತಗೋತಾ ಇಲ್ಲ. ಹಾ, ಮತ್ತೆ ಹಾಕಿ. ಪ್ರಭುಪಾದರು ಅಲ್ಲಿಂದ ಓದಿ ಮಾತಾಜಿ. ಹಾ. ಪ್ರಭುಪಾದರು ತಮ್ಮ ನಿವಾಸದ ಕೋಣೆಯಲ್ಲಿ ಚಿಕ್ಕ ಕಾಲ್ಮಣೆಯ ಬದಿಗೆ ಹಾಸಿದ ಚಾಪೆಯ ಮೇಲೆ ಕುಳಿತು ಏಕಾಂಗಿಯಾಗಿ ಬೆಳಗಿನ ಎಳೆ ಬಿಸಿಲಿಗೆ ಮೈಯೊಡ್ಡಿದಾಗ ಶಿಷ್ಯರು ಹಲವಾರು ಕಾರಣಗಳನ್ನೊಡ್ಡಿ ಅವರನ್ನು ಸಮೀಪಿಸುತ್ತಿದ್ದರು. ಮುಕುಂದ, ಗುರುದಾಸ ಮತ್ತು ಶ್ಯಾಮಸುಂದರರೊಂದಿಗೆ ಅವರು ಗೆಳೆಯರಂತೆ ವರ್ತಿಸುತ್ತಿದ್ದರು. ಗೋವಿಂದದಾಸ ಮತ್ತು ಜಾನಕಿಯರ ಪಾಲಿಗೆ ಅವರೊಂದು ತುಂಟ ಮಗುವಿನಂತೆ ಬಯಸಿಕೊಳ್ಳಲು ಸಿದ್ಧರಾಗುತ್ತಿದ್ದರು. ಅಥವಾ ಈ ಮಹಿಳೆಯರನ್ನು ಅಡುಗೆಗೆ ಹಚ್ಚುವ ಇಲ್ಲವೇ ಅಡುಗೆ ಮನೆಯ ಅಚ್ಚುಕಟ್ಟನ್ನು ನೋಡಿಕೊಳ್ಳುವಂತೆ ಒತ್ತಾಯಿಸುವ ಪಿತೃ ಸಮಾನವಾದ ಅಧಿಕಾರದಿಂದ ನಡೆದುಕೊಳ್ಳುತ್ತಿದ್ದರು. ಒಟ್ಟಿನಲ್ಲಿ ಪ್ರಭುಪಾದರು ಅವರೆಲ್ಲರಿಗೂ ಸಮಸ್ತ ಶಾಸ್ತ್ರಾರ್ಥಗಳನ್ನು ತಿಳಿದ, ಎಲ್ಲ ಸಂಶಯಗಳನ್ನೂ ಮೀರಿದ, ಅತೀತ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡ ಅಗಾಧವೂ ಪರಿಶುದ್ಧವೂ ಆದ ಕೃಷ್ಣ ಭಕ್ತರಂತೆ ತೋರುತ್ತಿದ್ದರು. ಅವರು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲವರಾಗಿದ್ದರು. ತಮ್ಮ ಈ ಶಿಷ್ಯರನ್ನು ಈ ವಿಷಯ ಪ್ರಪಂಚದಾಚೆಗೆ ಹಾಗೂ ಹಿಪ್ಪಿಗಳ ಜಗತ್ತಿನಿಂದಾಚೆಯ ಕೃಷ್ಣನ ಆಧ್ಯಾತ್ಮಿಕ ಜಗತ್ತಿಗೆ ಕರೆದೊಯ್ಯಬಲ್ಲ ಮಾರ್ಗದರ್ಶಕರಾಗಿದ್ದರು. ಸಂಜೆ 7 ಗಂಟೆಯಾಗಿತ್ತು. ಶ್ರೀಲಾ ಪ್ರಭುಪಾದರು ಕಾವಿ ಪಂಚೆಯುಟ್ಟು ಹಳೆಯದೊಂದು ಸ್ವೆಟರ್ ಮೇಲೆ ಛದ್ದರನ್ನು ಹೊದ್ದುಕೊಂಡು ದೇವಸ್ಥಾನವನ್ನು ಪ್ರವೇಶಿಸಿದರು. ಮುಂಭಾಗದ ಕೋಣೆಯೊಳಗಿನ ಅಗಲವಾದ ಪೀಠದ ಮೇಲೆ ಮಂಡಿಸಿದರು. ಆ ಪೀಠವು ನೆಲದಿಂದ 2 ಅಡಿಗಳೆತ್ತರದಲ್ಲಿತ್ತು. ಅದರ ಮೇಲೆ 2 ಕಡೆ ಮರದ ಹಲಗೆಗಳನ್ನು ಜೋಡಿಸಿ ನಡುವೆ ಮೆತ್ತೆಯನ್ನು ಹಾಸಲಾಗಿತ್ತು. ಅದರ ಮುಂದೆ ವಾಚನ ಪೀಠವಿದ್ದು ಅದರ ಅಕ್ಕಪಕ್ಕಗಳನ್ನು ಹೂವುಗಳಿಂದ ಅಲಂಕರಿಸಲಾಗಿತ್ತು. ಈ ವೇದಿಕೆಯ ಹಿನ್ನೆಲೆಯಾದ ಗೋಡೆಯ ಮೇಲೆ ಹರಿದಾಸನು ಚಿತ್ರಿಸಿದ ಚೈತನ್ಯ ಮಹಾಪ್ರಭುವಿನ ಸಂಕೀರ್ತನೆಯ ಚಿತ್ರ ತೂಗುತ್ತಿತ್ತು. ಶ್ರೀಲಾ ಪ್ರಭುಪಾದರು ಕರತಾಳಗಳನ್ನು ಕೈಗೆತ್ತಿಕೊಂಡು ಅವುಗಳ ಬಟ್ಟೆಯ ಹಿಡಿಕೆಗಳನ್ನು ತಮ್ಮ ತೋರು ಬೆರಳಿಗೆ ಅಳವಡಿಸಿಕೊಂಡರು. ತಮ್ಮ ಮುಂದೆ ಚಕ್ಕಲು ಬಕ್ಕಲು ಹಾಕಿಕೊಂಡು ಕೂತಿದ್ದ ತಮ್ಮ ಯುವಕ ಅನುಯಾಯಿಗಳ ಕಡೆಗೆ ದೃಷ್ಟಿಸಿದರು. ಅವರೆಲ್ಲ ಬಹುತೇಕ ಗಡ್ಡ ಬಿಟ್ಟವರು, ನೀಳಕೇಶಿಗಳು, ವಿಲಕ್ಷಣ ವೇಷದ ಕೊರಳ ಸುತ್ತ ಮಣಿಸರಗಳನ್ನು, ತಳುಕಿನ ಆಭರಣಗಳನ್ನು ಹಾಕಿಕೊಂಡವರು. ಮೇಲ್ಛಾವಣಿಯಿಂದ ಬೆಳಕಿನ ಬಲ್ಬುಗಳು ತೂಗಾಡುತ್ತಾ ಸಮಾನಾಂತರವಾಗಿ ನೇತಾಡುತ್ತಿದ್ದ ಜಪಾನಿ ಕಾಗದದ ದೀಪಗಳು ಇನ್ನಿತರ ಸಂಕೇತಗಳ ಮೇಲೆ ಬೆಳಕು ಚೆಲ್ಲುತ್ತಿದ್ದವು. ಪ್ರಭುಪಾದರು ತ್ರಿತಾಳಗಳಲ್ಲಿ ಕರತಾಳಗಳನ್ನು ಶಬ್ದ ಮಾಡುತ್ತಿರುವಂತೆ ಶ್ಯಾಮಸುಂದರನು ಹಾರ್ಮೋನಿಯಂನ ದನಿಯನ್ನು ಕೂಡಿಸಿದನು. ಹಾರ್ಮೋನಿಯಂ ಅಲ್ಲಿಗೆ ತೀರ ಸರಳವಾದ ವಾದ್ಯವಾಗಿದ್ದರೂ ಅದನ್ನು ನುಡಿಸಬಲ್ಲವರು ಸದ್ಯಕ್ಕೆ ಆ ಬೀದಿಯಲ್ಲಿ ಯಾರೂ ಇರಲಿಲ್ಲ. ಭಾರತದ ವಾದ್ಯವಾದ ಮೃದಂಗ ಕೀರ್ತನೆಗೆ ಬಹು ಮುಖ್ಯವಾದವಾದರೂ ಮುಕುಂದ ಅದನ್ನು ತೀರ ಸರಳವಾಗಿ ಪ್ರಭುಪಾದರ ಕರತಾಳದ ಗತಿಗೆ ಹೇಗೋ ನುಡಿಸಬಲ್ಲವನಾಗಿದ್ದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಜಯಲಕ್ಷ್ಮಿ ಮಾತಾಜಿ, ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಜಯಲಕ್ಷ್ಮಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಲಿ ಇನ್ನಿತರ ವಾದ್ಯಗಳೂ ಇದ್ದವು. ಕೆಟ್ಲ ಡ್ರಮ್ ಎಂದು ಕರೆಯಲಾಗುವ ಹಿತ್ತಾಳೆಯ ಒಡಲುಳ್ಳ ವಾದ್ಯ. ಹಯಗ್ರೀವನ ಹತ್ತಿರವಿದ್ದ ಒಂದು ಹಳೆಯ ಕಹಳೆ, ಕೆಲವು ಶಂಖಗಳು, ಕಡಲ ತಡಿಯಲ್ಲಿ ದೊರೆತ ಕಳೆಯೊಂದನ್ನು ಉಜ್ಜಿ ತಯಾರಿಸಿದ ಕೊಂಬು ಇತ್ಯಾದಿ ಕೆಲವು ಅತಿಥಿಗಳು ತಮ್ಮದೇ ಆದ ಕೊಳಲು ಮತ್ತಿತರ ಊದು ವಾದ್ಯಗಳನ್ನು ತಂದಿದ್ದರು. ಆ ಎಲ್ಲಾ ವಾದ್ಯಗಳನ್ನು ಬದಿಗಿರಿಸಿ ಈ ಸಂಜೆ ಅವರೆಲ್ಲರೂ ಸಂಜೆಯ ಸಂಕೀರ್ತನೆಯಲ್ಲಿ ಪ್ರಭುಪಾದರ ತಾಳಗಳೊಂದಿಗೆ ಕೈಚಪ್ಪಾಳೆ ತಟ್ಟುತ್ತಿದ್ದರು. ಪ್ರಭುಪಾದರು ವೈಷ್ಣವ ಸಂಪ್ರದಾಯದ ಗುರುಗಳನ್ನು
ಕುರಿತ ಸಂಸ್ಕೃತ ಸ್ತೋತ್ರವೊಂದನ್ನು ಪಠಿಸಿದರು. ಆ ಪರಂಪರೆಯ ಪ್ರತಿಯೊಬ್ಬ ಗುರುವಿನ ಬಗೆಗೂ ಪ್ರತ್ಯೇಕವಾದ ಸ್ತೋತ್ರವಿತ್ತು. ಮೊದಲು ಭಕ್ತಿ ಸಿದ್ಧಾಂತ ಸರಸ್ವತಿಯನ್ನು ಕುರಿತು, ಅನಂತರ ಗೌರಕಿಶೋರದಾಸ ಬಾಬಾಜಿ, ಭಕ್ತಿ ವಿನೋದ ಠಾಕೂರ, ಹೀಗೆ ಅವರವರ ಲೋಕೋತ್ತರ ಗುಣಗಳನ್ನು ಕುರಿತು ಕಾವ್ಯಮಯ ಸ್ತೋತ್ರಗಳನ್ನು ಅನುಕ್ರಮವಾಗಿ ಪಠಿಸಿದರು. ಒಂದು ಸ್ತೋತ್ರ ಈ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿಯವರನ್ನ ಪತಿತೋದ್ಧಾರಕ ಎಂದು ವರ್ಣಿಸಿದರೆ, ಗೌರಕಿಶೋರದಾಸ ಬಾಬಾಜಿಯನ್ನ ಕೃಷ್ಣ ಭಕ್ತಿಯಲ್ಲಿ ಹಾಗೂ ವಿರಹ ಭಾವದಲ್ಲಿ ಸದಾ ನಿಮಗ್ನರಾದ ಸಾಕ್ಷಾತ್ ವೈರಾಗ್ಯ ಮೂರ್ತಿ ಎಂದು ಮತ್ತೊಂದು ಸ್ತೋತ್ರ ವರ್ಣಿಸಿತ್ತು. ಮಹಾಪ್ರಭು ಚೈತನ್ಯರನ್ನು ಕುರಿತು ಶುದ್ಧ ಕೃಷ್ಣ ಭಕ್ತಿಯನ್ನು ಎಲ್ಲೆಡೆ ಪ್ರಸರಿಸುವ ಸುವರ್ಣ ವರ್ಣದ ದೇವೋತ್ತಮ ಪರಮ ಪುರುಷನೆಂದು ಪ್ರಭುಪಾದರು ಸ್ತುತಿಸಿದರು. ಶ್ರೀ ಕೃಷ್ಣನನ್ನು ಕರುಣಾಸಾಗರ, ದೀನಬಂಧು, ಜಗತ್ಕರ್ತನೆಂದು ಸ್ತೋತ್ರ ಮಾಡುತ್ತಾ ಭಜನೆಯಲ್ಲಿ ತಲ್ಲೀನರಾದ ಶ್ರೀಲಾ ಪ್ರಭುಪಾದರ ಇಡೀ ಶರೀರವೇ ದಿವ್ಯ ಭಾವದಿಂದ ಕಂಪಿಸತೊಡಗಿತು. ನೆಲದ ಮೇಲೆ ಕೂತ ಭಕ್ತಜನ ಸಮೂಹವು ಕಣ್ಣು ಮುಚ್ಚಿ ಧ್ಯಾನ ಭಂಗಿಯಲ್ಲಿ ತಮ್ಮ ಕೋಮಲವಾದ ಬೆರಳುಗಳಿಂದ ತಾಳವನ್ನು ಬಾರಿಸುತ್ತಾ ಇದ್ದ ಶ್ರೀಲ ಪ್ರಭುಪಾದರನ್ನು ತದೇಕ ಚಿತ್ತದಿಂದ ನೋಡುತ್ತಾ ಕೂತಲ್ಲಿಯೇ ಹಿಂದಕ್ಕೂ ಮುಂದಕ್ಕೂ ಓಲೆಯ ತೊಡಗಿತ್ತು. ಅದು ಪ್ರಭುಪಾದರ ಹೃದಯಾಂತರಾಳದಿಂದ ಹೊಮ್ಮುವ ಅಪರೂಪದ ಹಾಗೂ ಹಿಂದೆಂದೂ ಕೇಳದಿದ್ದ ದನಿಯ ಏರಿಳಿತಗಳನ್ನು ಆಲಿಸಿತು. ಅನಂತರ ಪ್ರಭುಪಾದರು ಸ್ತೋತ್ರದಿಂದ ಹೊರಳಿ ಎಲ್ಲರಿಗೂ ಸುಪರಿಚಿತವಾದ ಹರೇ ಕೃಷ್ಣ 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 ಹರೇ ಹರೇ ಎಂಬ ಸಂಕೀರ್ತನೆಯ ಧಾಟಿಗೆ ಒಂದೊಡನೆಯೇ ಉಳಿದವರೆಲ್ಲರೂ ಕೂಡಲೇ ಅವರ ಜೊತೆಗೂಡಿ ಕೊಂಬು, ಕಹಳೆ, ಮೃದ ದನಿಗೂಡಿದವು. ಕ್ರಮೇಣ ಸ್ವಲ್ಪ ಹೊತ್ತಿನಲ್ಲಿಯೇ ಸೇರಿದ ಸದಸ್ಯರೆಲ್ಲರೂ ಎದ್ದು ನಿಂತು ನರ್ತಿಸಲು ತೊಡಗಿದರು. ಪ್ರಭುಪಾದರ ಅನುಯಾಯಿಗಳು ಅವರ ಎಕ್ಕೆಲೆಗಳಲ್ಲಿ ಹೆಜ್ಜೆ ಹಾಕತೊಡಗಿ ಗಾಳಿಯಲ್ಲಿ ಕೈಯೆತ್ತಿ ನರ್ತಿಸತೊಡಗಿದರು. ಉಳಿದವರು ತಮಗೆ ತೋಚಿದಂತೆ ಚಲಿಸತೊಡಗಿದರು. ಇವರೆಲ್ಲರ ನಡುವೆ ಪ್ರಭುಪಾದರು ಆಗಾಗ ಕಣ್ಣು ತೆರೆದು ನೋಟವನ್ನು ಹೊರಳಿಸುತ್ತಾ ಅವರ ಶರೀರ ಹಾಗೂ ಶಿರಸ್ಸು ಭಗವನ್ನಾಮೋಚ್ಚರದಿಂದ ಕಂಪಿಸುತ್ತಿದ್ದರು. ನಿಶ್ಚಲವಾಗಿ ಕುಳಿತುಕೊಂಡಿದ್ದರು. ಪ್ರಭುಪಾದರ ಕರತಾಳದ ಹಾಗೂ ನಿರ್ದೇಶನದ ಸೂಚನೆಗೆ ಅನುಸಾರವಾಗಿ ಅನೇಕ ಯುವಕರು ನರ್ತಿಸುತ್ತಾ, ಹಾರುತ್ತಾ, ಬೆವರುತ್ತಾ 20 ನಿಮಿಷಗಳ ಕಾಲ ಸಂಕೀರ್ತನೆಯಲ್ಲಿ ಭಾಗಿಯಾದರು. ಪ್ರಭುಪಾದರು ಕಣ್ಣು ಮುಚ್ಚಿಕೊಂಡಿದ್ದರೂ ಇಡೀ ಸಂಕೀರ್ತನೆಯನ್ನು ಅನುಮೋದಿಸುತ್ತಿದ್ದರು. ಮಾತಾಜಿ ಮುಂದೆ ಓದ್ಲಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಈಗ ಅಲ್ಲಿ ಸ್ಟೀವ್ ಬ್ಲೋಹೆಡ್ ಅವರು 20 ವರ್ಷದ ಯುವಕ. ಮತ್ತೆ ಈತ ಹುಟ್ಟಿ ಬೆಳೆದದೆಲ್ಲ ನ್ಯೂಯಾರ್ಕಿನಲ್ಲಿ. ಈಗ ಬದುಕುತ್ತಿರುವುದು ಕೂಡ ಸ್ಯಾನ್ ಫ್ರಾನ್ಸಿಸ್ಕೋ ಅದ ಹಿಪ್ಪಿಗಳ ಜೊತೆಯಲ್ಲಿ ಈಗ ಅವನು ಬದುಕ್ತಾ ಇದ್ದಾನೆ. ಸ್ಟೀವ್ ಬ್ಲೋಹೆಡ್ ಅಲ್ಲಿಯ ಹಿಪ್ಪಿಗಳ ಜೊತೆಯಲ್ಲಿ. ಒಂದು ದಿನ ಈತ ಅರೆಕಲ್ ಎಂಬ ಪತ್ರಿಕೆಯಲ್ಲಿ ಸ್ವಾಮಿ ಭಕ್ತಿ ವೇದಾಂತ ಅವರು ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಿದ್ದಾರೆ ಎಂಬ ಸುದ್ದಿಯನ್ನು ಅಲ್ಲಿ ಓದಿದ. ಈ ಭಾರತೀಯ ಸ್ವಾಮೀಜಿಯನ್ನು ಭೇಟಿಯಾಗುವ ಆಸಕ್ತಿ ಇವನಿಗೆ ಹೆಚ್ಚಿತ. ಅಲ್ಲಿ ಸ್ವಾಮೀಜಿ ಸ್ಯಾನ್ ಫ್ರಾನ್ಸಿಸ್ಕೋ ಬರುವ ದಿನ ಅವನು ತನ್ನ ಜೊತೆಗಾತಿ ಒಬ್ಬಳಿದ್ದಾಳೆ, ಕೆರೋಲಿನ್ ಗೋಲ್ಡ್ ಎಂಬಾಕೆಯೊಡನೆ ವಿಮಾನ ನಿಲ್ದಾಣಕ್ಕೆ ಕೂಡ ಅವನು ಬರ್ತಾನೆ. ಅವನು ಕೆರೋಲಿನಲ್ಲನ್ನು ಪ್ರಭುಪಾದರ ದರ್ಶನದಿಂದ ಹಾಗೂ ಹರೇ ಕೃಷ್ಣ ಸಂಕೀರ್ತನೆಯಿಂದ ಒಂದು ದಿವ್ಯ ಭಾವನೆಗೆ ಒಳಗಾಗಿ ಅವಳು ಸ್ಯಾನ್ ಫ್ರಾನ್ಸಿಸ್ಕೋ ದೇವಸ್ಥಾನದಲ್ಲಿ ಸ್ವಾಮೀಜಿಯ ಉಪನ್ಯಾಸವನ್ನು ಕೇಳಲು ಮತ್ತು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳಲು ಪ್ರತಿದಿನವೂ ತೊಡಗುತ್ತಾರೆ. ಸ್ವಾಮಿ ಪ್ರಭುಪಾದರು ಶಿಷ್ಯರಾಗಿ ಅವರಿಂದ ದೀಕ್ಷೆ ಪಡೆಯಲು ಅವರೀಗ ನಿರ್ಧರಿಸಿದ್ರು. ಅವರನ್ನು ಏಕಾಂತವಾಗಿ ಭೇಟಿಯಾಗಿ ತಾವು ತಮ್ಮ ಆಧ್ಯಾತ್ಮಿಕ ಗುರುವಾದ ಪ್ರಭುಪಾದರ ಶಿಷ್ಯರಾಗಬೇಕು, ಶಾಕಾಹಾರಿಗಳಾಗಲು ಒಪ್ಪಿಕೊಂಡ್ರು. ಅವರಿಬ್ಬರು ಒಟ್ಟಿಗೆ ವಾಸ ಮಾಡುವ ಕ್ರಮವನ್ನು ಬಿಟ್ಟು ಮದುವೆ ಮಾಡಿಕೊಂಡು ಸತಿಪತಿಯರಂತೆ ಬದುಕಬೇಕು ಎಂದು ಸ್ವಾಮೀಜಿ ಸೂಚಿಸಿ ಅವರಿಗೆ ದೀಕ್ಷೆಗೆ ಒಂದು ದಿನಾಂಕವೊಂದನ್ನು ಗೊತ್ತು ಮಾಡ್ತಾರೆ. ತನ್ನ ಉದ್ದವಾದ ತಲೆಗೂದಲು ಹಾಗೂ ಗಡ್ಡವನ್ನು ಬೋಳಿಸಿಕೊಳ್ಬೇಕು ಅಂತೇಳಿ ಸ್ಟೀವನಿಗೆ ಸ್ವಾಮೀಜಿ ಹೇಳ್ತಾರೆ.
ಆಗ ಸ್ಟೀವ್ ಹೇಳ್ತಾನೆ, ನಾನ್ಯಾಕೆ ನನ್ನ ತಲೆ ಕೂದಲನ್ನು ತೆಗಿಸ್ಬೇಕು? ಕೃಷ್ಣನಿಗೆ ಉದ್ದವಾದ ತಲೆ ಕೂದಲಿತ್ತಲ್ಲ, ರಾಮನಿಗೆ ಇತ್ತು, ಮಹಾಪ್ರಭು ಚೈತನ್ಯನಿಗೆ ಕೂಡ ನಿಡುಗೂದಲಿತ್ತು, ಹಾಗೆ ಕ್ರೈಸ್ತನಿಗೂ ಕೂಡ ಇತ್ತು, ನಾನು ಮಾತ್ರ ಯಾಕೆ ತಲೆ ಬೋಳಿಸ್ಕೊಳ್ಬೇಕು ಅಂತ ಸ್ಟೀವು ಪ್ರತಿಭಟಿಸಿದ್ದಾನೆ. ಪ್ರಭುಪಾದ್ರ ಆಗ ನಗ್ತಾರೆ, ಸ್ವಲ್ಪ ನಗ್ತು, ಯಾಕೆಂದ್ರೆ ನೀನು ಈಗ ನನ್ನನ್ನು ಅಂದ್ರೆ ಪ್ರಭುಪಾದ್ರನ್ನು ಅನುಸರಿಸುತ್ತಿರುವುದರಿಂದ ಗೋಡೆಯ ಮೇಲೆ ಯಾವ ಒಬ್ಬ ವೈಷ್ಣವರಾದ ಸಂತ ಸೂರದಾಸರ ಚಿತ್ರ ಇತ್ತು ಅಲ್ಲಿ. ಈಗ ನೀನು ನನ್ನನ್ನು ಪ್ರಭುಪಾದ್ರನ್ನು ಅನುಸರಿಸ್ತಿದ್ದೀಯ, ಗೋಡೆಯ ಮೇಲೆ ಒಬ್ಬ ವೈಷ್ಣವರಾದ ಸಂತ ಸೂರದಾಸರ ಅವರ ಚಿತ್ರವನ್ನು ತೋರಿಸುತ್ತಾ ಅವರು ಹೇಳ್ತಾರೆ, ನೀನು ಇವರ ಹಾಗೆ ಮುಂಡನ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸದ್ಯಕ್ಕೆ ಇಲ್ಲಿ ಸ್ಟೀವ್ನ ಮನಸ್ಸು ಏನು ಸಿದ್ಧವಾಗಿಲ್ಲ. ಪರವಾಗಿಲ್ಲ, ನೀನಿನ್ನು ಯುವಕ, ನಿನ್ಗೆ ಇನ್ನೂ ಸಮಯ ಇದೆ, ಕಡೆ ಪಕ್ಷ ನೀನು ನಿನ್ನ ಮುಖ ಕ್ಷೌರವನ್ನಾದ್ರೂ ಮಾಡಿಕೊಂಡು ಗಂಡಸರ ತರ ತಲೆ ಕೂದಲನ್ನ ಅಳವಡಿಸಿಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ದೀಕ್ಷೆಯ ಮುಂಜಾನೆ ಸ್ಟೀವ್ ಮುಖ ಕ್ಷೌರ ಎಲ್ಲ ಮಾಡಿಕೊಂಡು ತಲೆ ಕಿವಿಗಳನ್ನು ಮುಸುಕಿದ ಕೂದಲನ್ನೆಲ್ಲ ತೆಗಿಸ್ತಾನೆ. ಅಂದ್ರೆ ತಲೆ ಕಿವಿಗಳನ್ನೆಲ್ಲ ಮುಚ್ಚಿತ್ತಲ್ಲ ಕೂದಲು, ಅದನ್ನೆಲ್ಲ ತೆಗಿಸ್ತಾನೆ. ತಲೆ ಹಿಂಭಾಗದ ಕೂದಲು ಹಾಗೆಯೇ ಉಳಿಸಿಕೊಂಡು ಬಂದು, ಇದು ಹೇಗಿದೆ ಅಂತ ಸ್ವಾಮೀಜಿಯವರನ್ನು ಕೇಳ್ತಾರೆ. ನಿನ್ನ ತಲೆ ಹಿಂಭಾಗದ ಕೂದಲನ್ನು ಕೂಡ ತೆಗಿಸ್ಬೇಕು ಎಂದರು ಸ್ವಾಮೀಜಿ. ಸ್ಟೀವ್ ಸಮ್ಮತಿಸಿದ. ಆಗ ಸ್ವಾಮೀಜಿ ಸ್ಟೀವಿನಿಗೆ ಸುಬಲ ಎಂಬ ಹೆಸರನ್ನು, ಕೆರಳಿನಲ್ಲಿಗೆ ಕೃಷ್ಣದೇವಿ ಎಂಬ ಹೆಸರನ್ನು ಕೊಟ್ಟರು. ದೀಕ್ಷೆಯ ನಂತರ ಕೆಲವು ದಿನಗಳಲ್ಲಿ ಸ್ವಾಮೀಜಿ ಅವರಿಬ್ಬರ ಮದುವೆಯನ್ನು ಕೂಡ ಮಾಡ್ತಾರೆ. ಇಂತಹ ಪ್ರತಿಯೊಂದು ಸಮಾರಂಭವು ಕೀರ್ತನೆ ಮತ್ತೆ ಪ್ರಸಾದ ವಿನಿಯೋಗದಿಂದ ಕೂಡಿರ್ತಿತ್ತು. ಇಲ್ಲಿ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗತೊಡಗಿತು. ದೀಕ್ಷಾ ನಾಮಗಳಿಂದ ಕೂಡಿದ ಈ ದಂಪತಿಗಳ ಸಂಖ್ಯೆಯು ಹೀಗೆ ವೃದ್ಧಿಯಾಗ್ತಾ ತೊಡಗುತ್ತದೆ. ಪ್ರಭುಪಾದರ ಈ ಆಧ್ಯಾತ್ಮಿಕ ಕುಟುಂಬ ಬೆಳೆಯತೊಡಗುತ್ತದೆ. ಸಾಂಸ್ಥಿಕವಾಗಿ ಪ್ರತಿಷ್ಠೆಯಾಗ್ಲಿ ಅಥವಾ ಯಾವುದೇ ಒಂದು ಯಜಮಾನಿಕೆಯೂ ಇಲ್ಲದೆ ಚಿಕ್ಕ ಪ್ರೇಮಮಯ ಸಂಸಾರದಂತಹ ಈ ಸಾಮರಸ್ಯದ ವಾತಾವರಣದಲ್ಲಿ ಈಗ ಪ್ರಭುಪಾದರು ಇರ್ತಾರೆ. ತಮ್ಮ ಶಿಷ್ಯರೊಂದಿಗೆ ಅವರು ಆತ್ಮೀಯತೆಯಿಂದ ಅವರು ನಡೆದುಕೊಳ್ತಾ ಇರ್ತಾರೆ. ಪ್ರಭುಪಾದರು ತಮ್ಮ ನಿವಾಸದ ಕೋಣೆಯಲ್ಲಿ ಚಿಕ್ಕ ಕಾಲ್ಮನೆಯ ಬದಿಗೆ ಹಾಸಿದ ಚಾಪೆಯ ಮೇಲೆ ಕುಳಿತು ಏಕಾಂಗಿಯಾಗಿ ಅಲ್ಲಿ ಬೆಳಗಿನ ಬಿಸಿಲಿಗೆ ಮೈ ಒಡ್ಡಿದಾಗ ಶಿಷ್ಯರು ಬೇರೆ ಬೇರೆ ತರದ ಕಾರಣಗಳನ್ನು ಒಡ್ಡಿ ಅವರ ಹತ್ತಿರಕ್ಕೆ ಬರ್ತಿದ್ರು. ಅದ್ರಲ್ಲಿ ಮುಕುಂದ, ಗುರುದಾಸ, ಶ್ಯಾಮಸುಂದರರೊಂದಿಗೆ ಅವರು ಗೆಳೆಯರಂತೆ ವರ್ತಿಸ್ತಿದ್ರು ಪ್ರಭುಪಾದರೊಡನೆ. ಗೋವಿಂದದಾಸ ಮತ್ತೆ ಜಾನಕಿಯರ ಪಾಲಿಗೆ ಅವರೊಂದು ತುಂಟ ಮಗುವಿನಂತೆ ವಹಿಸಿಕೊಳ್ಳಲು ಅವರು ಸಿದ್ಧರಾಗ್ತಿದ್ರು. ಅಥವಾ ಈ ಮಹಿಳೆಯರನ್ನು ಅಡುಗೆಗೆ ಹಚ್ಚುವ ಇಲ್ಲವ ಅಡುಗೆ ಮನೆಯ ಅಚ್ಚುಕಟ್ಟು ನೋಡಿಕೊಳ್ಳುವಂತೆ ಒತ್ತಾಯಿಸುವ ಪಿತೃ ಸಮಾನನಾದ ಅಧಿಕಾರದಿಂದ ನಡೆದುಕೊಳ್ತಿದ್ರು ಪ್ರಭುಪಾದರಲ್ಲಿ. ಒಟ್ಟಿನಲ್ಲಿ ಪ್ರಭುಪಾದರು ಅವರಿಗೆಲ್ಲರಿಗೂ ಕೂಡ ಸಮಸ್ತ ಶಾಸ್ತ್ರಗಳನ್ನು ತಿಳಿದ ಸಮಸ್ತ ಶಾಸ್ತ್ರದ ಅರ್ಥಗಳನ್ನೆಲ್ಲ ತಿಳಿಸಿದ್ರು. ಎಲ್ಲ ಸಂಶಯಗಳನ್ನು ಮೀರಿದ ಅತೀತ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡ ಅಗಾಧವೂ ಪರಿಶುದ್ಧವೂ ಆದ ಕೃಷ್ಣ ಭಕ್ತರಂತೆ ತೋರುತ್ತಿದ್ರು. ಅವರು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲವರಾಗಿದ್ರು. ತಮ್ಮ ಆ ಶಿಷ್ಯರನ್ನು ಈ ವಿಷಯ ಪ್ರಪಂಚದ ಆಚೆಗೆ, ಹಿಪ್ಪಿಗಳ ಜಗತ್ತಿನಿಂದ ಈಚೆಗೆ ತರಬೇಕು, ಕೃಷ್ಣನ ಆಧ್ಯಾತ್ಮಿಕಕ್ಕೆ ಕರೆದೊಯ್ಯಬಲ್ಲ ಅವರು ಮಾರ್ಗದರ್ಶಕರು ಆಗಿದ್ರು. ಈಗ ಸಂಜೆ 7 ಗಂಟೆ ಆಯ್ತು. ಶ್ರೀಲ ಪ್ರಭುಪಾದರು ಕಾವಿ ಪಂಚೆಯುಟ್ಟು ಹಳೆಯದೊಂದು ಸ್ವೆಟರ್ ಮೇಲೆ ಚದ್ದರನ್ನು ಹಾಕಿಕೊಂಡು ದೇವಸ್ಥಾನವನ್ನು ಪ್ರವೇಶಿಸ್ತಾರೆ. ಮುಂಭಾಗದ ಕೋಣೆಯಲ್ಲಿ ಅಗಲವಾದ ಒಂದು ಪೀಠದ ಮೇಲೆ ಅವರು ಮಂಡಿಸಿದ್ರು. ಕೋಣೆಯ ಒಳಗಿನ ಅಗಲವಾದ ಪೀಠದ ಮೇಲೆ ಮಂಡಿಸಿದ್ರು. ಆ ಪೀಠವು ನೆಲದಿಂದ 2 ಅಡಿ ಎತ್ತರ ಇತ್ತು. ಆಮೇಲೆ ಅದರ ಮೇಲೆ 2 ಕಡೆ ಮರದ ಹಲಗೆಗಳು ಜೋಡಿಸಿ ನಡುವೆ ಮೆಟ್ಟೆಯನ್ನು ಕೂಡ ಹಾಸಲಾಗಿತ್ತು. ಅದರ ಮುಂದೆ ಒಂದು ವಾಚನ ಪೀಠವಿತ್ತು. ಅದರ ಅಕ್ಕಪಕ್ಕ ಹೂಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಆ ವೇದಿಕೆಯ ಹಿನ್ನೆಲೆಯಲ್ಲಿ ಗೋಡೆಯ ಮೇಲೆ ಹರಿದಾಸನು ಚಿತ್ರಿಸಿದ ಆ ಚೈತನ್ಯ ಮಹಾಪ್ರಭುವಿನ ಆ ಸಂಕೀರ್ತನೆಯ ಚಿತ್ರ ಅದು ಅಲ್ಲಿ ತೂಗ್ತಿತ್ತು. ಶೀಲ ಪ್ರಭುಪಾದರು ಕರತಾಲಗಳನ್ನು ಕೈಗೆ ಎತ್ತಿಕೊಳ್ತಾರೆ. ಅವುಗಳ ಬಟ್ಟೆ ಎಡಿಕೆಗಳನ್ನು ಅವರು ತಮ್ಮ ತೋರ ಬಿರಳಿಗಳಿಗೆ ಅಳವಡಿಸಿಕೊಳ್ತಾರೆ. ತಮ್ಮ ಮುಂದೆ ಏನ್ ಮಾಡ್ತಾರೆ, ಚಕ್ಕಳು ಮಕ್ಕಳು ಹಾಕಿ ಕುಳಿತುಕೊಳ್ತಾರೆ. ತಮ್ಮ ಯುವಕ ಅನುಯಾಯಿಗಳಿಗೆ ಕಡೆ ಅವರು ದೃಷ್ಟಿಸ್ತಾರೆ. ಅವರೆಲ್ಲ ಬಹುತೇಕ ಗಡ್ಡ ಬಿಟ್ಟವರೇ, ನೀಲಕೇಶಿಗಳು, ವಿಲಕ್ಷಣ ವೇಷದ ಕೊರಳ ಸುತ್ತ ಮನಿಸರಳುಗಳನ್ನು, ತಲುಕಿನ ಆಭರಣಗಳನ್ನು ಹಾಕಿಕೊಂಡವರು. ಮೇಲ್ಚಾವಣಿಯಿಂದ
ಬೆಳಕಿನ ಬಲ್ಬುಗಳು ತೂಗಾಡುತ್ತಾ ಸಮಾನಾಂತರವಾಗಿ ನೇತಾಡುತ್ತಿದ್ದ ಆ ಜಪಾನಿ ಕಾಗದದ ದೀಪಗಳು ಇನ್ನಿತರ ಸಂಕೇತಗಳ ಮೇಲೆ ಅದು ಬೆಳಕು ಚೆಲ್ಲುತ್ತೆ. ಪ್ರಭುಪಾದರು ತ್ರಿತಾಳಗಳಲ್ಲಿ ಕರತಾಳಗಳನ್ನು ಶಬ್ದ ಮಾಡುತ್ತಿರುವಂತೆ ಶ್ಯಾಮಸುಂದರನು ಹಾರ್ಮೋನಿಯಂನಿಂದ ಧ್ವನಿಯನ್ನು ಕೂಡಿಸ್ತಾನೆ. ಹಾರ್ಮೋನಿಯಂ ಅಲ್ಲಿಗೆ ತೀರಾ ಸರಳವಾದ ವಾದ್ಯವಾಗಿದ್ರು ಅದನ್ನು ನುಡಿಸಬಲ್ಲ. ಸದ್ಯಕ್ಕೆ ಈ ಬೀದಿಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಭಾರತದ ವಾದ ಮೃದಂಗ ಕೀರ್ತನೆಗೆ ಬಹು ಮುಖ್ಯವಾದ ಪಕ್ಕವಾದ್ಯವಾದರೂ ಮುಕುಂದ ಅದನ್ನು ತೀರಾ ಸರಳವಾಗಿ ಪ್ರಭುಪಾದರ ಕರತಾಲದ ಗತಿಗೆ ಹೇಗೂ ಅದನ್ನು ನುಡಿಸಿಕೊಳ್ಳನವನಾಗಿದ್ದ. ಇಲ್ಲಿ ಇನ್ನಿತರ ವಾದ್ಯಗಳು ಕೂಡ ಇದ್ದವು. ಕೆಟ್ಲ ಡ್ರಮ್ ಎಂದು ಕರೆಯಲಾಗುವ ಹಿತ್ತಾಳೆಯ ಒಡಲುಳ್ಳ ವಾದ್ಯ, ಇದು ಓದಿ ಆಗಿದೆ ಮಾತಾಜಿ. ಕೆಟ್ಲ ಡ್ರಮ್ ಓದಿ ಆಗಿದೆ ಆಗಿದೆ. ಹಿತ್ತಾಳೆಯ ಬಡಲುಳ್ಳ ವಾದ್ಯ ಇದು ಕೆಟ್ಲ ಡ್ರಮ್. ಹಯಗ್ರೀವನ ಹತ್ತಿರವಿದ್ದ ಒಂದು ಹಳೆಯ ಕಹಳೆ, ಕೆಲವು ಶಂಖಗಳು ಇತ್ತು. ಕಡಲ ತಳೆಯಲ್ಲಿ ಅಲ್ಲಿ ದೊರೆತ ಒಂದು ಕಲೆಯೊಂದನ್ನು ಉಜ್ಜಿ ತಯಾರಿಸಿದ ಒಂದು ಕೊಂಬು. ಈ ಎಲ್ಲ ಕೆಲವು ಅತಿಥಿಗಳು ತಮ್ಮದೇ ಆದ ಕೊಳಲನ್ನು ಊದುತ್ತಿದ್ರು. ಇನ್ನು ಮತ್ತಿತರರು ಬೇರೆಯವರೆಲ್ಲ ಬೇರೆ ಬೇರೆ ಊದುವ ವಾದ್ಯಗಳನ್ನು ಅವರೆಲ್ಲ ತರ್ತಿದ್ರು. ಈ ಎಲ್ಲ ವಾದ್ಯಗಳನ್ನು ಬದಿಗಿರಿಸಿ ಅವರೆಲ್ಲರೂ ಸಂಜೆಯ ಸಂಕೀರ್ತನೆಯಲ್ಲಿ ಪ್ರಭುಪಾದರ ಆ ತಾಳಗಳೊಂದಿಗೆ ಕೈಚಪ್ಪಳೆಯನ್ನು ತಟ್ಟುತ್ತಿದ್ರು. ಪ್ರಭುಪಾದರು ವೈಷ್ಣವ ಸಂಪ್ರದಾಯದ ಗುರುಗಳನ್ನು ಕುರಿತು ಸಂಸ್ಕೃತ ಸ್ತೋತ್ರವೊಂದನ್ನು ಅಲ್ಲಿ ಪಠಿಸ್ತಾರೆ. ಅವರೀಗ ಪರಂಪರೆಯ ಪ್ರತಿಯೊಬ್ಬ ಗುರುವಿನ ಬಗೆಗೂ ಪ್ರತ್ಯೇಕವಾದ ಒಂದೊಂದು ಸ್ತೋತ್ರವಿದು. ಮೊದಲು ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿಯ ಅವರ ಕುರಿತು, ಆನಂತರ ಗೌರಕಿಶೋರದಾಸ ಬಾಬಾಜಿ, ನಂತರ ಭಕ್ತಿ ವಿನೋದ ಠಾಕೂರ್, ಹೀಗೆ ಅವರವರ ಲೋಕೋತ್ತರ ಗುಣಗಳನ್ನು ಕುರಿತ ಕಾವ್ಯಮಯ ಸ್ತೋತ್ರಗಳನ್ನು ಅನುಕ್ರಮವಾಗಿ ಇವರು ಪಠಿಸ್ತಿದ್ರು. ಒಂದು ಸ್ತೋತ್ರ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರನ್ನು ಪತಿತೋದ್ಧಾರಕ ಅಂತೇಳಿ ವರ್ಣಿಸಿದೆ. ಇನ್ನು ಗೌರಕಿಶೋರದಾಸ ಬಾಬಾಜಿ ಅವರನ್ನು ಕೃಷ್ಣ ಭಕ್ತಿಯಲ್ಲಿ ಹಾಗೂ ವಿರಹ ಭಾವದಲ್ಲಿ ಸದಾ ನಿಮಿಗ್ಧರಾದ ಸಾಕ್ಷಾತ್ ವೈರಾಗ್ಯ ಮೂರ್ತಿ ಅಂತ ಹೇಳಿ. ಇನ್ನೊಂದು ಸ್ತೋತ್ರ ಮಹಾಪ್ರಭು ಚೈತನ್ಯರನ್ನು ಕುರಿತು, ಅದು ಶುದ್ಧ ಕೃಷ್ಣನ ಭಕ್ತಿಯನ್ನು ಎಲ್ಲೆಡೆ ಪ್ರಸರಿಸುವ ಸುವರ್ಣ ವರ್ಣದ ದೇವೋತ್ತಮ ಪರಮ ಪುರುಷ ಅಂತೇಳಿ ಪ್ರಭುಪಾದರಲ್ಲಿ ಸ್ತುತಿಸ್ತಾರೆ. ನೋಡಿ, ಅಲ್ಲಿ ಭಕ್ತಿ ವಿನೋದ ಠಾಕೂರರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರದ್ದು ಯಾವುದು ಪತಿತೋದ್ಧಾರಕ, ಗೌರಕಿಶೋರದಾಸ್ ಬಾಬಾಜಿ ಅವರು ಕೃಷ್ಣ ಭಕ್ತಿಯಲ್ಲಿ ವಿರಹ ಭಾವ, ಅದರಲ್ಲಿ ಅವರು ಸದಾ ನಿಮಗ್ನರಾದ ಸಾಕ್ಷಾತ್ ವೈರಾಗ್ಯ ಮೂರ್ತಿ ಅಂತ ಹೇಳಿದ್ರು. ಮಹಾಪ್ರಭು ಚೈತನ್ಯರು ಅವರು ಶುದ್ಧ ಕೃಷ್ಣ ಭಕ್ತಿಯನ್ನು ಎಲ್ಲೆಡೆ ಪ್ರಸರಿಸುವ ಸುವರ್ಣ ವರ್ಣದ, ಅಂದ್ರೆ ಬಂಗಾರದಂತಹ ವರ್ಣ, ಆ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಪ್ರಭುಪಾದರನ್ನು ಅವರನ್ನು ಸ್ತುತಿಸ್ತಿದ್ರು. ಶ್ರೀ ಕೃಷ್ಣನನ್ನು ನೋಡಿ, ಕರುಣಾಸಾಗರ, ದೀನ ಬಂಧು, ಜಗತ್ಕರ್ತ ಅಂತ ಸ್ತೋತ್ರ ಮಾಡ್ತಾ ಭಜನೆಯಲ್ಲಿ ತಲ್ಲೀನರಾಗಿರ್ತಿದ್ರು. ಶ್ರೀಲ ಪ್ರಭುಪಾದರ ಇಡೀ ಶರೀರವೇ ಅದೊಂದು ದಿವ್ಯ ಭಾವದಿಂದ ಅಲ್ಲಿ ಕಂಪಿಸತೊಡಗುತ್ತದೆ. ನಡೆದ ಮೇಲೆ ಕೂತ ಭಕ್ತ ಜನ ಸಮೂಹವು ಕೂಡ ಕಣ್ಣು ಮುಚ್ಚಿ ಧ್ಯಾನ ಭಂಗಿಯಲ್ಲಿ ತಮ್ಮ ಕೋಮಲವಾದ ಬೆರಳುಗಳಿಂದ ತಾಳವನ್ನು ಬಾರಿಸುತ್ತಾ ಇದ್ದ ಈ ಶ್ರೀಲ ಪ್ರಭುಪಾದರನ್ನು ತದೇಕ ಚಿತ್ತದಿಂದ ಅವರು ನೋಡ್ತಾ ಕೂತಲ್ಲಿಯೇ ಹಿಂದಕ್ಕೂ ಮುಂದಕ್ಕೂ ಹೊಳೆಯತೊಡಗಿದ್ರು. ಅದು ಪ್ರಭುಪಾದರ ಹೃದಯಾಂತರಾಳದಿಂದ ಹೊಮ್ಮುವ ಅಪರೂಪದ ಹಾಗೂ ಹಿಂದೆಂದೂ ಕೇಳದಿದ್ದ ದನಿಯ ಏರಿಳಿತಗಳನ್ನು ಅವರು ಈಗ ಆಲಿಸಿದ್ರು. ಅನಂತರ ಪ್ರಭುಪಾದರು ಸ್ತೋತ್ರದಿಂದ ಹೊರಳಿ ಎಲ್ಲರಿಗೂ ಸುಪರಿಚಿತವಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಸಂಕೀರ್ತನೆಯ ದಾಟಿಗೆ ಬಂದೊಡನೆ ಉಳಿದವರೆಲ್ಲರೂ ಕೂಡ್ಲೆ ಅದರ ಜೊತೆ ಕೂಡ್ತಾರೆ. ಕೊಂಬು, ಕಹಳೆ, ಮೃದಂಗಾದಿಗಳು ಕೂಡ ದಡಿ ಕೊಡ್ತದೆ. ಕ್ರಮೇಣ ಸ್ವಲ್ಪ ಹೊತ್ತಿನಲ್ಲಿಯೇ ಸೇರಿದ ಸದಸ್ಯರೆಲ್ಲರೂ ಎದ್ದು ನಿಂತು ನರ್ತಿಸಲು ತೊಡಗುತ್ತಾರೆ. ಪ್ರಭುಪಾದರ ಅನುಯಾಯಿಗಳೆಲ್ಲ ಅವರ ಎಲ್ಲ ಎರಡು ಬದಿಯಲ್ಲಿ ಕೂಡ ಹೆಜ್ಜೆ ಹಾಕತೊಡಗಿ ಗಾಳಿಯಲ್ಲಿ ಕೈ ಎತ್ತಿ ನರ್ತಿಸತೊಡಗಿದ್ರು. ಉಳಿದವರು ತಮಗೆ ತೋಚಿದಂತೆ ಚಲಿಸತೊಡಗಿದ್ರು. ತಮ್ಗೆ ಹೇಗೆ ಬೇಕೋ ಹಾಗೆ ಅಲ್ಲಿ ಚಲಿಸಿಕೊಂಡು ಅವರು ಡ್ಯಾನ್ಸ್ ಅನ್ನು ಮಾಡ್ತಿದ್ರು. ಇವರೆಲ್ಲರ ನಡುವೆ ಪ್ರಭುಪಾದರು ಅಡಿಗಡಿಗೆ ಅವರು ಕಣ್ಣು ತೆರೆದು ನೋಟವನ್ನು ಹೊರಳಿಸ್ತಾ ಇದ್ರು. ಅವರ ಶರೀರ ಹಾಗೂ ಶಿರಸ್ಸು
ಆ ಭಗವನ್ ನಾಮ ಉಚ್ಚಾರದಿಂದ ಕಂಪಿಸುತ್ತಿದ್ರು ಅಲ್ಲಿ ನಿಶ್ಚಲವಾಗಿ ಅವರು ಕುಳಿತುಕೊಂಡಿದ್ರು. ನೋಡಿ ಎಷ್ಟು ಭಕ್ತಿ ಇತ್ತು ಅವರಿಗೆ. ಪ್ರಭುಪಾದರ ಕರತಾಲದ ಹಾಗೂ ನಿರ್ದೇಶನದ ಸೂಚನೆಗೆ ಅನುಸಾರವಾಗಿ ಅನೇಕ ಯುವಕರು ಅಲ್ಲಿ ನರ್ತಿಸುತ್ತಾ, ಹಾರುತ್ತಾ, ಬೆವರುತ್ತಾ 20 ನಿಮಿಷಗಳ ಕಾಲ ಅವರು ಕೂಡ ಸಂಕೀರ್ತನೆಯಲ್ಲಿ ಭಾಗಿಯಾದರು. ಪ್ರಭುಪಾದರು ಕಣ್ಣು ಮುಚ್ಚಿಕೊಂಡು ಇದ್ರು ಕೂಡ ಇಡೀ ಸಂಕೀರ್ತನೆಯನ್ನು ಅವರು ಅನುಮೋದಿಸುತ್ತಿದ್ರು. ಹರೇ ಕೃಷ್ಣ. ಎಲ್ಲರೂ ಸಂಕೀರ್ತನೆ ಮಾಡ್ತಾ ಹೋದ್ರ ಹೇಳಿ. ಒಳ್ಳೇದಿತ್ತಲ್ಲ ಇವತ್ತಿಂದು? ಹೌದು ಮಾತಾಜಿ. ಮಾತಾಜಿ ಹರೇ ಹರೇ ಕೃಷ್ಣ. ಕೃಷ್ಣ. ವಾಂಛಾ ಕಲ್ಪತರು ಪಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ